ಎಂತಾಯ್ತು ಗೊತ್ತಿಲ್ಲ. ಅದಮ್ಮ ಎಂತಮ್ಮ പിന്നെ ಗಾಳಿರದಿ ಗಂಧ ಇಲ್ಲ ನೀನಿರದಿ ಇಲ್ಲ ಮುಂದೆ. అవి పోయినాయి అంతే. ನೆಟ್ವರ್ಕ್ ಪ್ರಾಬ್ಲಮ್ ಉಂಡು ನೆಟ್ವರ್ಕ್ ಪ್ರಾಬ್ಲಮ್ ಉಂಡು. ನೆಟ್ವರ್ಕ್ ಗೊತ್ತಾವ ಒಂದಿಜ್ಜಿ ಕೂಡ ಕಟ್ಟಾವ ಒಂದುಂಡು. ಎಕಡೆ ಆತು ಜನ ಬತ್ತೀರಿ ಮಾರೆ ಕಾರ್ಮ ಎನ್ನು ಮೊಬೈಲ್ ಈ ಗಾಳಿಗೆ ಪೂರ ರಟ್ಟ ಒಂದು ಪೋಂದುಂಡೆ ನಾನು ಬೇ ಮನೆಡಿದ್ರು ಕುಜಾಲಿಚ್ಚಿ ಈಗಲ್ಲ ನಾನು ಅಲ್ಲಿ ಇಲ್ಲ, ಅಲ್ಲಿ ಎಂಡ ಆಯ್ತು. ಬಾರ ಬಾರ ಇಲ್ಲಿ ಬನ್ನಿರಾ, ಇಲ್ಲಿ ಬನ್ನಿ, ಅಲ್ಲಿ ಎಲ್ಲ ಎಂಡಾಯ್ತು. ಯಾರೆಲ್ಲ ಇದ್ದೀರಿ ಎಲ್ಲ ಬಂದು ಇಲ್ಲಿ ಲೈವ್ಗೆ ಒಂದು ಜಾಯ್ನ್ ಆಗಿ. ವನಿತಾ ಪ್ರಜ್ಜು ಬಿನಿ ರಟ್ಟ ವಾನಿ ನಾನು ಎರೆಗೆ ಹಾಕಿದ್ದು ಪೆಯ್ಯ ಕಡೆ ಭಾರಿ ಹಾಕೋತ ಜನ ಕಡೆಗೆ ಹೆಪ್ಪೆಗೆ ನೀತಾವ್ ಪ್ರಜ್ಜು. ಪ್ರಜ್ಜು ನೀನು ಕೆಪ್ಪೆಗೆ ಯಾರಿಗೆ ಓಡ್ತದೆ ಇಲ್ಲಿ? ಎಂತದ ಗಾಳಿಗೆಲ್ಲ ಕುದ ತುಂಬೇ ಇಲ್ಲ ಮಂಡೆಯಲ್ಲಿ, ಅದು ಕೂಡ ಎರಡು ಇದ್ದದನ್ನು ಹಾರಿಸಿ ಹೋಗ್ತದೆ. ಅವುಂದ ಏನ್ಯಾ ನೆಟ್ವರ್ಕ್ ಪ್ರಾಬ್ಲಮ್ಮು ತನ್ನತಿ ಕಟ್ಟ ಹೆಂಗೆ ಮೆಸೇಜ್ ಶೋ ಒಂದಿತ್ತೇಜಿ ದಾದಿ ಇಜ್ಜಿ ಮೆಸೇಜ್ ಶೋ ಒಂದಿತ್ತೇಜಿ ಅವು ಅಡೆಗೆ ಕಟ್ಟಾನು ಆತು ಜನ ಎತ್ತೇರು ಮಾರ ವಾಲೆಗೆ ಹುಷಾರಿ ಇಜ್ಜಕ್ಕ ಪೋಪೆಯಾನು. ಓ ಅಂದ ಮನಿತಾ ಹುಷಾರಿಜ್ಜ ಮರ್ದಗಂದ ಜರ ನಿಗುಲು ಏಪಡ್ದಿಂಚಿಯಾ ದಾದಾತೀನಿ ಬಾಲೆಗೆ ಅಜ್ಜಿ ವನಸಾಂಡ ಯಾನು ದಾದ ಮತ್ತೆ ಕೆಪ್ಪೆಗೆ ಏರಿಗೆ ಹಾಕುತ್ತೀನಿ ಹಾಕು ನೀ ಮೂಲ ಕೆಪ್ಪೆಗೆ ಶಾರ್ಟ್ ಹಿಡಿ ಅಂತೂ ಇನಿ ಪಜ್ಜುನ ಕೆಪ್ಪೆಗೆ ನಿಕ್ಕಲ ಹಾಕುಗೆ ಎರಿಗೆ ಹಾಕು ನೀ ಮೆಸೇಜ್ ಬಾರ್ದೆ ದೀಪುಲ ಪ್ರದಿಲ ಬತ್ತಿತ್ತೇರು ಮೆಸೇಜ್ ಬಾರ್ದಿತ್ತೇರು ಯಾನೇ ಫಸ್ಟ್ ಪೋಯೇರು ಅವೇ ಅಂದು ಮನೆ ಸಾತಿ ಜಕ್ಕ ಇರುನಾಂಡೆ ಮನಿತನ ಮನಸ್ಸಾಂಡ ಮರ್ದಕಂತನ ಬಾಲೆಗು ಜ್ವರ ಉಂಡು ಶೀತ. ಓ ಇದ್ದದ ಅಂಚಿನಿ ಬರ್ಸೊಂಡವಳು ಬಾಂಬೆಡು ಬರ್ಸೊಂಡ ಬರ್ಸ ಇತ್ತರ ಮಾತ ಅಂಚೆನೆಯ ವನಿತಾ ಬರ್ಸ ಮಾತ ಇತ್ತನ ಅಂಚೆನೆ ಜಾಯಿ ನೆಕ್ಕುಂಡತ ಇನಿತ ಒಂಜಿ ಗಾಲಿ ತುಂಡ ಏನನ ಗೊಂತು ಜೋರು ಬರ್ಸ ಉಂಡು ಬಂದ ಜೋರುಂಡ ಬರ್ಸ ಮೂಲದಲ್ಲ ಕಮ್ಮಿ ಇಜ್ಜ ಗಾಳಿ ಜಾಸ್ತಿ. ಈ ತೆಡಿಲಿ ಮಿಂಚಿರಲ್ಲ ಗಾಳಿ ಜಾಸ್ತಿ, ಕಂಡ ಬಟ್ಟೆ ಗಾಳಿ ಜಾಸ್ತಿ. ದಾದನ ಮಾರ ಈ ಸರ್ತಿ ಪ್ರದಿ ನಾನು ಇಲ್ಲಿದ್ದೇನೆ ಕಾತಂದಿಲ್ಲ ನಂದು ಅವಳು ಯಾಕಡೆ ಲೈವ್ ಬತ್ತು ಬೋಯತ ಕಾತದಲ್ಗುಲ್ದೆ ನಂದು. ಬಾರ ಬಾರ ಪ್ರದಿ ನಾನು ಇಲ್ಲಿದ್ದೇನೆ. ಅಲ್ಲಿ ಯಾರನ್ನು ಕೂಡ ಕಾಪುದು ಯಾಕೆ ನೀನು ಅಲಕ್ಕ ಪೋಯಿನಿ. ಗಾಳಿರದ ಗಂಧ ಇಲ್ಲ ಇಲ್ಲ ఇది ನೋಟಿಫಿಕೇಶನ್ ಏರಿಗ್ಲ ಪೋಪುಜಿ ಜಾಸ್ತಿ ದಾದಂದು ಗೊತ್ತುಜಿ. ಅಕಲ ವೈಟ್ ತಕಲೇನೆ ಪ್ರಾಬ್ಲಮ್ ಆದಿಪ್ಪು ನೋಟಿಫಿಕೇಶನ್ ಜಾಸ್ತಿ ಪೋಪುಜಿ. ಯಾರೆಲ್ಲ ಹಿಡಿದ್ದೀರಿ ಬಂದು ಲೈವಿಗೆ ಒಂದು ಲೈಕ್ ಕೊಟ್ಟು ಮತ್ತೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಒಳ್ಳೆ ಮಾತಾಡಿ ಆಯ್ತಾ. ಬ್ಯಾಡ್ ಕಮೆಂಟ್ ಹಾಕಬೇಡಿ.
ಉಬ್ಬಿ ನೀರು ರಟ್ಟೋದು ಬತ್ತಲ್ಲ. ಬ್ಯಾಡ್ ಕಮೆಂಟ್ ಒಂದು ಹಾಕಬೇಡಿ, ಮತ್ತೆ ಬೆಂತ ಬೇಕಾದರೆ ಯಾಕೆ ಆಯ್ತಾ. ಒಂದು ಮಾತಲ್ಲಿ ಸ್ವಲ್ಪ ಹಿಡಿತಾ ಇರಲಿ, ಇಲ್ಲದ್ರೆ ಅಲ್ಲಿ ಕಟ್ಟಿ ಹಾಕಿ ಕಾಲಿಗೆ ಕಟ್ಟಿ ನೇಲಿಕ್ಕೆ ಉಂಟು. ಲೈಕ್ ಡನ್ ಅಂತೆ ಮನು ಆನಂದ್ ಬಾರ. ಕ್ಯಾಟ್ರಿಂಗ್ ಹಿಡ್ದಲ್ಲ ಊರಿದನ, ಕ್ಯಾಟ್ರಿಂಗ್ ಹಿಡ್ದಲ್ಲ ಊರಿದ ರಡ್ಡು ಕಂತು ಕೋರ್ಲತ್ತ ಕಜಿ ಬಿಜ್ಜಿ ಅವು ಓಕೆ. ಕ್ಯಾಟ್ರಿಂಗ್ ಹಿಡ್ದಲ್ಲ ಊರಿದನ ಎಂಗೊಂಚ ಕಜಿಪ್ಪು ಹೊಡಿತೇನೆ. ಉಪ್ಪಡುಂಡ ಕ್ಯಾಟ್ರಿಂಗ್ ಉಪ್ಪಡುಂಡ ರಜ್ಜುಗೂ ಕ್ಯಾಟ್ರಿಂಗ್ ದಾಲ ಬೋಡ ತಿನ್ಪುರೇ ನಾನು ಮಾರ್ರೆ ಬೋಡ ಬೋಡು ಬೋಡು. ಈ ಕ್ಯಾಟ್ರಿಂಗ್ ಮತ್ತದ ಅದು ಗೊತ್ತದ ದೂರಿ ಉಂಡತ್ತ ಹೋಲಿಗೆ ಬಕ್ಕ ಪಾಯಸ ಪುರ ಇನಿ ಮಟನ್ ಓ ದೇವ ಶೆಕ್ ದೇವ ಮಟನ್ ಅಂದಿದೆ ಅನ್ನದ ಜೀವದ ಗಂಟ. ಅವಳು ಕಣ್ಣು ಹಾಕೋದು ನಾನು ತಿನ್ನೋದಕ್ಕೆ, ಅವಳಿಗೆ ಎಂತ ಗೊತ್ತುಂಟು ತಿನ್ನು. ಮತ್ತೆ ಯಾಕೆ ಬಡವ ಯಾಕೆ ಆಗೋದಾ ಪ್ರಜ್ಜು? ಬಡವ ಆಗ್ತದಲ್ಲ ಆಗ ತಿನ್ಬೇಕು, ಮತ್ತೆ ಸುಮ್ಮನೆ ಕೂತ್ಕೊಂಡು ಮುಖ ನೋಡೋದಾವೋ. ಗಂಜಿ ಉಪ್ಪು ಗಂಜಿಯನ್ನು ಅಲ್ಲಿ ಒರೆಸಿಕೊಂಡು ಯಾರಿಗೆ ಕೂತ್ಕೊಂಡು ಕೊಡ್ಲಿಕ್ಕೆ ನಿನಗೆ ಹೆಂಗೆ ಅನೇಕರಿಗೆ ಎಂಡೆ ಕೊಡ್ತುವೆ ಶೇ ಒಂಜಿ ಈ ನಾನು ಇಂಚಿರು ಪೋನಾಗ ಮನು ಇಂಚಿರು ಪೋನಾಗ ಬರುವ ಆರ್ನು ಬಾಡ್ಲೆ ಅವ ಪೋನಾಗ ಎತ್ತಿಕ್ಕಿನ ಮೀನಿ ಯಾರನ್ನ ತೋಪುಲ ಬಕ್ಕ ಬಾಜನಾಗ ಚಟ್ಟ ಮಾಡಿ ಎತ್ತು ನಾಳೆಗೋರು ಫ್ರಿಜ್ಜು ಯಾನ್ ತಿಂತುವೆ ಶೆಕ್ ಯಾ ಬೆಚ್ಚ ಮಂತ್ ಬಂತು ಫ್ರಿಜ್ ಇರ್ದಿತ್ವೆ ಮದುವೆ ಬರ್ತದೆ ಇಂಚಿರು ಸುರತ್ ಕಲ್ದ ಇಂಚಿತ್ರ ಒಂಜಿ ಮೆಸೇಜ್ ಮಂಪ್ಲೆ ಮಾರ್ರೆ ತೋಪತ್ತಾರ್ಪೆ ಒಂಜಿ ತೋಪು ಬಾಜನ ಕನಪೆ ಬನ್ನಲ್ಲ ಪುರ ಪಜ್ಜನಿಕ್ ಬೋಡ ಚಟ್ಟ ಮಾಡಬೇಡ ಚಟ್ಟ ಮಾಡಬೇಡ ನಾಳೆಗೋರು ಪಕ್ಕ ಎಂಕ್ ದಾಲ ಬರ್ಚಿ ಕಜ್ಜಿ ಪಂಚ 4 ದಿನ ಮನ್ಪದ್ದಗುಲ್ವೆ ಅನ್ನಲಾರು ಏ ಪ್ರಜ್ಜು ಗಾಲಿ ಬರೋಲ್ಲ ರಟ್ನೊಂಚಿ 10 ಮಾರೇ ದೇವರ ಯಾಕಡೆ ಕುರ್ಸು ಅಂಚಿ ಕುರ್ಸು ಬೋತಿಲೆ ನಾಯಿ ಬತ್ತೆರ ಪೋಯಿ ನಾಯಿ ರಟ್ಟುದ್ವಿ ఆయన ಕುರ್ಸುಲ್ ನಾಯೆಲ್ಲ ಒಟ್ಟಿಗೆ ಹೋಯ್ತೀನಿ ನಾನು ಊರ ಓಡಿ ಹೋಗ್ತೇನೆ. ಅಕ್ಕ ಊಟ ಆಯ್ತಾ? ಊಟ ಮಾಡಿಟ್ಟಿದ್ದೇನೆ, ಇನ್ನೂ ಸಹ ತಿನ್ನಲಿಲ್ಲ ಆಯ್ತಾ. ಇನ್ನೂ ಹೋಗಿ ಬಾರ್ನಾಗೆ ಕುತ್ಕೊಳ್ಳಿಲ್ಲ. ಇನಿ ಒಂಜಿ ಉಲೈಲೆಪ್ಪುನ ಮಾರೈಕೆ ಅವು ಬರ್ಚಿ ಎಂಕ ಪಿದೈದವನ ಸೇವ್ ಎಂಕ ಉಲೈಲೆಪ್ಪುನ ತವನ ಓಡಾಡು ಬರ್ಚಿ ಎಂಕ ಪಿದೈದವನ ಸಾವು ನಿಗ್ಲು ಉಲೈಲೆಪ್ಪೆಗ್ಲ ಕೊರ್ಬಾರ ಉಲೈಲೆತ್ತೆ ತಿನ್ನ ಬಕ್ಕ ಪಕ್ಕಡ ಎಂಗ್ಲೆ ಪಿದೆ ದಕ್ಕೆ ಪಿದೆಗಡ ಬರ ಎಂಗ್ಲೆ ಬರ್ಚಾವು ಉಲೆ ಎಂಕ ಅಂದು ಲೈಕ್ ಡನ್ ಥ್ಯಾಂಕ್ ಯು ಆಯ್ತಾ. ಪುಂಡಿಲ ಮಟನ್ ಕರಿ ಬೊಕ್ಕ ಕೋರಿ ಸುಕ್ಕ ಮಟನ್ ಸುಕ್ಕಲ್ಲ ಕೋರಿ ಸುಕ್ಕ ಆತ ಪುಂಡಿ ಬರ್ಚಿ ಪುಂಡಿ ಯಾಮನ್ಪೆ ಬೋಡಿ ಉಲೈಲೆ ಬರ್ಚಿ ಹೆಂಗ ನಮ್ಮ ಅತ್ತಿಗೆ ಬಕ ಹೆಂಗ ಬರ್ಚಿ ಎಂಕ್ ಪಿದೈಲೆಪ್ಪುನ ಕೊರ್ಲೆ ಉಲೈಲೆಪ್ಪುನ ಬರ್ಚಿ ಪಿದೈಲೆಪ್ಪುನ ಎತ್ತದ ಕೊರ್ಲೆ ಮಾರ್ರೆ ಯಾನು ಉಲೈದ ತಿನ್ಬ ಪಿದೈದ ಮಾತ್ರ ತಿನ್ಪು ಪಿದೈಲೆಪ್ಪುನ ಕೊರ್ಲ ಬನು ಎಂಕ್ ಪಿದೈಲೆಪ್ಪುನ ಕೊರ್ಲೆ ಮಾರ್ರೆ ಉಲೈಲ ಎತ್ತದ ಜಾಗ್ರತೆ ಮುಲ್ಪ ಮಲ್ತ್ ಕೊರ್ಪಿನತೆ ಮಲ್ಪದು ಕೊರುಳಿ ಓ ಅಂಚನಾ ಎಂಕ್ ನನವರ ಪಿದೈಲೆಪ್ಪುನ ಇತ್ತದ ಕೊರ್ಲೆ ಉಲೈಲೆಪ್ಪುನ ಇರ್ದು ಪಿದೈಲೆಪ್ಪುನ ಎತ್ತದ ಭಾರಿ ಸೋಕಾಪುನ ತಿನ್ನಾರೆ ಪ್ರಜ್ಜು ನಮ್ಮ ಪಿದೈಲೆಪ್ಪುನಕ್ಕೆ போய் ನೀ ಒಂಜಿ ತೋಪುಗಾರ ಉಪ್ಪಡುಗು ಅವು ಒಂಜಿ ಓ ಅಚ್ಚು ಬತ್ತಲ್ ಟ್ರೈಂಡ್ ಬತ್ತಲ್ ಸೂಪರ್ ಲೈವ್ ಓಕೆ ಥ್ಯಾಂಕ್ ಯು. ಏ ಸಬ್ ಮಾಡಿ ಆಯ್ತಾ ಜೆ ಕೆ ಫ್ಯಾಮಿಲಿ ಸೊ ಚಿಕ್ಕ ಬುಕ್ಕು ರೈಲು ನಿಲ್ಲದಿಲ್ಲ ಎಲ್ಲೂ ಯಾಕೆ ಹಿಂಗೆ ಓಡ್ತಾ ಇತ್ತು ಡ್ರಿಂಕ್ಸ್ ಇತ್ತಲು
ಓ ಅವು ಬೋಡಿತ್ತೀನಿ ಶೇ ಅವು ಅಣ್ಣ ಕೊಡ್ತುವರ ಮಾರೆ ಅವಣ್ಣ ಬೋಡಿತೀನಿ ಇಂಕ್ ಡ್ರಿಂಕ್ಸ್ ಬೋಡಿತ್ತೇನೆ ಇರೇಗ ಕನ ಕಾಟುಂಡೆ ಓ ಅತ್ತ ಮನ್ನುಡ ಉಲೈಲೆಪ್ಪುನವಂತೆ ಒರಿದಿತ್ತಿಗೆ ಐಕೆ ಬಂಡೆ ಇಂಕ ಉಲೈಲೆಪ್ಪುನ ಬರ್ಚಿ ಎಂಕ್ ಪಿದೈಲೆಪ್ಪುನ ಎತ್ತನ ಕೊರ್ಲೆ ಕೋರಿ ಪುಂಡಿ ಮತ ಬರ್ಚಿ ಎಂಕ್ ಬಂಡೆ ಪುಡ ಪರ್ಪಿನ ಡ್ರಿಂಕ್ಸ್ ಇತ್ತದಿಗೆ ಒಂಜಿ 4 ಬಾಟ್ಲಿ ಕಂದ್ವೆ ಮುಲ್ಲ ಉಳ್ಳ ಪರ್ರೆಗ್ ಪಕ್ಕದ ಮುಖಕಂಡ ಪಾತೆರ್ರೆ ಆಪುಜಿ ಎಂಕ್ ಒಂತೆ ಪರ್ದೆಗುಳಡವ ಪಾತೆರ್ರೆಗ್ ಎಂಕ್ ಬರ್ಚಿ ಯಾನ್ ಅಲ್ಪನಿರ್ಲೆ ಅಂದ ಬಂದಾಗ 4 ಬಾಟ್ಲಿಗಲ್ನೆ ಅಚ್ಚಕ ಅಚ್ಚು 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 ಅಲ್ಬತ್ತಲಿಯಾ ಆಯ ಮನು ಪನ್ನಗನೆ ಅಲೆ ಗಮಲಾತಿರ್ ಪ್ರಜ್ಜುಗು ಪ್ರಜ್ಜು ಕಂದಿ ಜೇರು ಕಂದಿ ಬೊಕ ಕೊರ್ಪೇರು ಅವಳು ಈತೇರಿಗೆ ಇರಿಗೊಂಜಿ ರೈಲ್ ಮಾರ್ರೆ ಅವು ಏರು ಉಂತಾರೆ ಇನ್ನ ಒಂಜಿ ಏರು ಉಂತಾರೆ ಎನ್ನ ರೈಲ್ ಪಾಡ್ದೆ ಮಾರ್ರೆ ಆಯ್ತು ಚಕ್ರದ ಆಲ್ದಂಗೆ ರಿಪೇರಿ ಕೊಡ್ತೆ ಬೈಜಿ ನಾನಲ್ಲ ರೈಲ್ ಚಕ್ರ ಪೋತು ನಾವು ತಿಕ್ಕುಜ್ಜಿಗೆ ಮೂಲು ಐಕಿತ್ತೆ ಏನು ಬಸ್ತಾ ಟೈರ್ ಪಾಡ್ನೆಟುಲ್ಲೆ 4 ಬಾಕ್ಸ್ ಐಟೈಟ್ 5 ಬಾಕ್ಸ್ ಉಂಡು ರೈಲ್ಡ್ ಪೋರೆ ಕುಲೆಕ್ ಪಂತು ಪರ್ಪಿನ ಇಲ್ಲಡ ಕೂಲೆ ಮಾರ್ರೆ ಕುಲೆಕ್ ಅಂತ ದೀಪಿನ ಮಾತ್ರ ಪರ್ರೆ ಆಮು ಪೂರ ಮಗನೇ ಹಾ ಪೂರ ಕುಲೆಕ್ ಪನ್ಪಿನ ಮಾತ್ರ ಪುದರ್ ಮಾತ್ರ ಕುಲೆತ ಪರ್ಪಿನಿ ನರಮನಿ ಕುಲೆಮಿನಿ ಬತ್ತ ಪರ್ಪುನ ಅಂಡ ಅಕಲು ಒಂಜಿ ಬೊಟ್ಟಲ ದೀತಾಯರು ಇರ್ಪರ್ಲೆ ಅವೇನು ಬಡಲು ಓ ಎನ್ನ ಬದಲ ಅಂದ ಶಾಂತ ಓ ಶಾಂತ ಈತಾನೆ ಮೂಲು ಪ್ರಜ್ಜು ಹಾಯ್ ಶಾಂತವಾಯಿನ ಪ್ರಶಾಂತವಾಯಿನ ವಾತಾವರಣ ಗಾಳಿ ಬರುಂಡು ದೂರ పోయిని ಯಾನ್ ಪಿದಲೆಪ್ಪರೆ ಮಣ್ಣು 4 ಉಲೆಲೆಪ್ಪರೆ ಎತ್ತೀನಿ ಯಾನ್ ಹಾಕಲೇನು ಪಿದಲೆ ಎತ್ತೀನಿ ಎಂತವಾ ಎಂತ ಇಲ್ಲವಾ ಇವಳುಂಟಲ್ಲ ಇವಳಿಗೆ ಸ್ವಲ್ಪ ಬೇಕಂತೆ ಕುಡಿಲಿಕ್ಕೆ ಹಾಯ್ ಶಾಂತಕ್ಕ ಉಂಡರಿ ಇವಳಿಗೆ ಸ್ವಲ್ಪ ಬಾಟ್ಲಿ ಬೇಕಂತೆ ಪ್ರಜ್ಜಿಗೆ ಅದಕ್ಕೆ ಉಲೆಲೆಪ್ಪುದು ಒಂದು ಬಾಟ್ಲಿ ಇತ್ತಲ್ಲಿ ಉಲೆಲೆಪ್ಪುದು ಬಾಟ್ಲಿಯನ್ನು ಇವಳಿಗೆ ಕೊಡುವ ಅಂತ ಈ ಮನು ಹೇಳಿದಾನೆ ಉಲೆಲೆಕ್ ನಾನು ಹೇಳಿದ್ದೇನೆ ಉಲೆಲೆಪ್ಪುದ ಕಾರ್ಯಕ್ರಮಕ್ಕೆ ಹೋಗೋದು ಬೇಡ ನಾವು ಪಿದೆಲೆಪ್ಪುವ ಕಾರ್ಯಕ್ರಮಕ್ಕೆ ಹೋಗುವ ಅಂತ ಇಜ್ಜಿ ಬಜ್ಜಿ ನಾಡೆ ಕಜಿಪ್ ಅಂತ ನನಗೆ ಕಜಿಪ್ ಮತ್ತೆ ಅದೊಂದು ಬಿತ್ತ ಒಂದು ಬೊಲ್ದುದು ಸಣ್ಣ ಸಣ್ಣ ಬಿತ್ತಿತ್ತು ಬೊಲ್ದುದು ಚೋಳಿ ತೆಗೆಯೋದು ಬಿತ್ತಿತ್ತು ಆ ಬಿತ್ತನ್ನು ನಾನು ಬಟಾಟೆ ಹಾಕಿ ಗಸಿ ಮಾಡಿದ್ದು ಸ್ವಲ್ಪ ಟೊಮೆಟೊ ಬಟಾಟೆ ನೀರುಳ್ಳಿ ಹಾಕಿ ಗಸಿ ಮಾಡಿ ಇಟ್ಟಿದ್ದು ಇಜ್ಜಿ ಶಾಂತಕ್ಕ ಎಲ್ಲಿ ಈಗಲ್ಲ ನೀನು ಬರಬೇಡವಾ ಶಾಂತ ಹೇಳಿದ್ದು ಮಾತ್ರ ಎಲ್ಲಿ ಅಂತ ಕೇಳುದೆ ಅಂತ ಕಲಿತದ ಕಲಿತು ಓ ದೇವ ಆಗಲ್ಲ ಕಲಿಯುತ್ತಂತೆಯಾ ಲೈವಿಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಲ್ಲಿ ಮುಸುರು ದೀಪಾವಳಿಗೆ ಹಲೋ ಕುಲೇಕ್ ಪರ್ಪೋಚಿ ಟೈಟ್ ಆಪುಣಿಯೇ ಕುಲೇಕ್ ಪರ್ದೆ ಮರ್ಲು ಕಟ್ಟರು ಬಾರ ಇಲ್ಲ ಬೋದು ಬಾಕಿಲು ಬೊಟ್ಟುರತ್ತ ಸಂತೆ ಉಪದ್ರಯರೇಗಾವ್ ಕರ್ಮ ಲೈಕ್ ಕೊಡಿ ಸೂಪರು ರೋಸ್ಟೋಡು ಮಲ್ಪುಗನೆ ಓವೇನು ವಂಡರ್ಫುಲ್ ಫ್ಯಾಂಟಾಸ್ಟಿಕ್ ಫ್ಯಾಬ್ ಬೆಸ್ಟ್ ಎಕ್ಸಲೆಂಟ್ ಗುಡ್ ನೈಸ್ ವಾ ಸೂಪರ್ ಏತ್ ಮಾತು ಎತ್ತಿನ ಪೂರ ವರಾನೆ ಬಂದು ಬಿಡ್ನಿ ಒಂತೆ ಬಕ್ಕಾಗ ದೀತೋಡ ಓದೊಂದು ಪೋತು ಎತ್ತಿನತ ಈ ಪ್ರಜ್ಜುಗೂ ದಾಲ ಬೇಲೆ ಜಜ್ಜು ಓದರಾತು ಈಗೆಲ್ಲ ಪ್ರಜ್ಜು ನಿನಗೆಂತದ ಕಜಿಪು ಮೂಲೆ ಒಂಜಿ ಮರ್ಲು ಕಟ್ಟುಂಡು ಪರಂಡು ಎಂಚನ ಎಂಕಲಿಲ್ಲ ಡಬತ್ರ ಕಟ್ಟುಂಡು ಬಂಡ ಯಾನೆ ನಾದಿಲ್ಲ ಈಗ ಫ್ಯಾಮಿಲಿ ಫಂಕ್ಷನ್ ಬಿಂದಿ ಆಡ ಎಂಕಲು ಇಜ್ಜಿನಲ್ ಫಂಕ್ಷನ್ ನಡಪುಜಿ ಬೋರ್ ಆಪುಣ್ಗೆ ಎಕ್ಲಿ ಯಾಲ ಎನ್ನ ಮೆಗ್ದಿಲ್ಲ ಬೋಡೆ ಅವಳು 2 ಜನ ಸೇರ್ನ ಮಾತ್ರ ಅವಳು ಜಿಗ್ಗ ಎಲ್ಲೆಲ್ಲ ಉಂಡು ಬರ್ತ್ಡೇ ಪಾರ್ಟಿದ ಅವಳು ಮಟನ್ಗೆ ಓ ಅಂದ ಯಾನ್ ತೋಪು ತೆಗೆ ದೀಪೆ ಕಶ್ಮನ್ ಪೂಜಾವ ಮನು ಬನ್ನ ಗೊಂಚೂರು ಒಂದು ತೋಪುಡಿಂಚಿ ಅಟ್ಟದ ಬೋಲೆ ಪೀಸುಪ್ಪಡು ಕಾಲಿಗೆ ಹಸಿ ಹತ್ತು ಯಾನ್ ತೋಪು ರೆಡಿ ಮಂತಿಪ್ಪೆ ಮಾರೆ ನಾ 2 ದಿನ ಕಶ್ಮನ್ ಪೆನಾರ ಬೆಲ್ಲ ಅಂಚಿನ ನುಪ್ಪುಂಜಿ ಮಾತ್ರ ಏರು ಮಾರೆ ಸಾವು ಕಜಿಪುಲ್ಲ ತಿಂಡ್ರಲ್ಲ ಮನ್ಪುನ್ ಬಂದಾಗ ಮಂಡೆ ಬೆಚ್ಚಾಪಿ ನೆಂಕ್ ನನಗೆ ಆಗುದಿಲ್ಲವ ಈ ಕಜಿಪೆಲ್ಲ ಮಾಡಿ ಕಜಿಪು ಮಾಡಬೇಕು ಮಧ್ಯಾಹ್ನಕ್ಕೆ ಕಾಂಡೆಗೆ ತಿಂಡ್ರೆ ಮಾಡಬೇಕು ಈ ತಿಂಡ್ರೆ ಮತ್ತೆ ಕಜಿಪು ಮಾಡಿ ಎಂತ
ನಿಮಗೆ ಉಪದ್ರ ಜೋರು ಕೊರೋಡು, ನನಗೆ ಉಪದ್ರ ಕಟ್ಟೆ ಉಂಟ ಅಲ್ಲಿ ಮೂಜಿ ಆನಿ ಬೊಡ್ತೇನೆ ನೆತ್ತಿಗೆ. ಹಸಿವಲ್ಲಿ ಬರ್ಪಲ 3 ಆನೆ ತೆಗೆದು ದಾರ ಅಂತ ಬಾಕಿಲು ಉಂಟಲ್ಲ, ಬಾಕಿಲಲ್ಲಿ ನೆತ್ತಿಗೆ ಬೊಟ್ಟುದು ಕುಲೆದು, ಮತ್ತೆ ಬರಬಾರ್ದು ಅದು ಹೊರಗೆ. ಭುಜಂಗ ಸೆಟ್ಟಿಗಾರು ಬರ್ತೇರು, ಭುಜಂಗ ಸೆಟ್ಟಿಗಾರು ಅಂಗಡಿದಾರದ ಹೆಂಗೆ ಕೊಂಚ 5 ಕಿಲೋ ಅರಿಬೋಡಿತ್ತೀನಿ ಭುಜಂಗನ. ಹಾಯ್ ಬರ್ಸೊಂಡೆ ಏರ್ ಬನ್ನಿ ಮೂಲ್ ಗಾಲಿ ಬರ್ಬಿಟ್ಟು ಪೋಪೆ ಅಂದು ಬರ್ಸೊಂಡಾಗೆ. ಇವಳು ಎಂತದ ಶಾಂತ ನೀನು, ಎಂತದ ಮಳೆಗಾಲದಲ್ಲಿ ಮಳೆ ಬರ್ತದ ಮತ್ತೆ ಎಂತ ಬರುದಾ, ಸಾಂಬಾರು ಬರ್ತದವ ಮೇಲಿಂದ, ಟೊಮೆಟೊ ಸಾರು ಬರ್ತದ ಹೌದವ. ವಾಹ್ ಭುಜಂಗರು ಗುಡ್ ಮಾರ್ನಿಂಗ್. ಗುಲಾಬಿ ನಾಳುಂಡು ಎಂಕ್ ಅರ್ಶಿಗೂ ಶಾಂತಗೂ ಪಜ್ಜಿಗೂ 4 ಗುಲಾಬಿ ದಿಕ್ಕಂಡು. ಪಜ್ಜು ಎಲ್ಲ ಶಾಲೆ ಪೋನಾಗ ಗುಲಾಬಿ ದೇವನ್ ಪೋ ಕೇಳಿದು ಮಾರೆ. ಈಗಲ್ಲ ಶಾಂತ ಬೇಜಾರು ಮಾಡಬೇಡ, ನೀನಿದು ಗುಲಾಬಿ ತಗೋ ಮುಟ್ಟ ಇತ್ತಂಡ ನಿಜ ಇದೇ ಕೊಡ್ತದೆ ದೇವರಿಗೆ ರಾತ ದೂರ ಬೊಲ್ದು ಕುಲ್ದಿಂದ 3 ರೈಲ್ದ ಪಟ್ಟದ ಬಯಟ ಕೊರ್ಲ ಕುಲರಬ್ಜ ಬರ್ಸ ಉಂಟು ಮುಲ್ ಬಂದೆ ಮುಲಿಜ್ಜಿ ಅಂದಿಗೆ. ಭುಜಂಗ ಸೆಟ್ಟಿಗಾರ ದಾರೆ ಕಾಲೇಜ್ ಇಲ್ಲ ಮಾರ, ಎಂತದ 1 ಗುಲಾಬಿ ತಗೊಂಡೋಗಿ ಮಂಡೆಗೆ ಸಿಕ್ಕಿಸಿ ಹೋಗುದಲ್ಲವ, ಕಾಲೇಜ್ ಮುಟ್ಟ ಹೋಗಿ ಬಾ ಪರವಾಗಿಲ್ಲವ. ನನಗೆ ಬೇಡ ಗುಲಾಬಿ, ಇಡಿಯಾ ಮತ್ತೆ ಯಾರು ಬಿಡುದ, ನನಗೆ ಬೇಡ, ನಾನು ಇಡುದಿಲ್ಲ. ಮಲ್ಲಿಗೆ ಕೊಟ್ಟರೆ ತೆಗಿತೇನೆ. ಇವರದೆಂತದ ಒಂದು, ಓ ದೇವಾ ಇರೆಗೂ ಜೀವ ಆಸೆ ಮಾರ್ರೆ. ಎಂತವ ಜೀವಪ್ಪದಲ್ಲಿ ಇರುವಾಗ ಉಂಟಲ್ಲ ಆಸೆ ಇರಬೇಕು ಇಷ್ಟು. ಮತ್ತೆಂತ ನಾಳೆ ಸತ್ತ ಮೇಲೆ ಆಸೆ ಇಟ್ಟು ಯಾರಿಗೆ ಪದ ಕೊಡ್ಬೇಕಾ ನಾನು, ಇರುವಾಗ ಜೀವದಲ್ಲಿ ಇರುವಾಗ ತಿಂದು ಹೋಗ್ಬೇಕು ಆಯ್ತಾ. ಪ್ರಜ್ಜು ಕಲಿಬೇಕು ನೀನು ಇದೆಲ್ಲ, ಶಾಲೆಯಲ್ಲಿ ನಿಂಗೆ ಹೇಳಿ ಕೊಡ್ಲಿಲ್ವ ನಿಂಗೆ. ಹಾಯ್ ಅಕ್ಕ, ಹಾಯ್ ನಿಶಾಂತ್, ಊಟ ಆಯ್ತವ. ಅವನ ಬುಡಿದಿಗೆ ಕೊಡ್ಲಿ, ಅವನ ಬುಡಿದಿಗೆ ಮಲ್ಲಿಗೆ ಕೊಟ್ಟಿದ್ದಾನೆಯಾ. ಇದು ಎಲ್ಲ ಬಾಡಿ ಹೋಗಿದ್ದ ಗುಲಾಬಿ 5 kg 200 ರೂಪಾಯಿ ಬೋಡೆ ದಾದ ಅರಿಯಾ ಹಾವು ಮಾರ್ರೆ ಒಂಜಿ ಕಾಂಬಿ ಕೊರ್ಲೆಂಕ್. ಭುಜಂಗೇರ್ನ ಪೂರ ದಾಸವಾಳ ದೇವೇರಿ ಜೀರ ಬತ್ತಿನ್ಗೆ. ಹಾಯ್ ಬಸ್ ಸ್ಟ್ಯಾಂಡ್ ಕುಲ್ಲುಲ್ಲೆ ಗುಲಾಬಿ ಕೊರುವೇರು. ಆಯ್ ಆ ಜನ ಖಾತೆ ಬರ್ಬೋದು, ಆಸೆ ಒಂಜಿ ದಿನ ಈಡೇರು ದಾನೆ. ಲಾಸ್ಟ್ ದಿನ ಲೆಪ್ಪುನಾಗ ಪೂರ ಬಸ್ ಸೇರಿದು ಬಲಸ್ವರ ಮಾರ್ರೆ. ಪಜ್ಜು 9 ಗಂಟೆದ ರೈಲು ಹತ್ತಿನ ಮೇರೇನು ಕಾರ್ ಕಟ್ಟದು ಹೊಟ್ಟೆಗೆ ದಕ್ಕು ಬಲ ಎನ್ಮರ ಅಂತಾನೆ ಬೈಜಿಗೆ. ಆಯ್ ಅಚ್ಚೂಸ್, ಓ ಅಚ್ಚೂಸ್ ಇಮನ ಬತ್ತ ನಿಮಡ ಕಟ್ಟುವನಾ. ಇಮನ ಕಂಡಕ್ಟರ್ ಅದು ಜನ ಬೋರ್ಡಿಗೆ ಮಾರ್ರೆ ಪೋಪರ ಅಲ್ಲ ನೀರು ಬಾರ. ಭುಜಂಗೇರು ಸೋಟಕಂತ ಕೊಡಿಯರು ಬೋಡಾದಿಕ್ ಭುಜಂಗೇರ ಏತ 4 ಎನ್ಮ ಲೋಟಕಂದ ದಾದೆವು ಲಿಂಬ ಪುಲಿತ ಸರ್ಬತ್ತ ಮಾರ್ರೆ. ನನ್ನ ಇಟ್ಟು ದಾಲ ಪಾರ್ದಿದ್ದಾರತೆ. ಓ ಶಾಂತಕ್ಕೋ ಎಂಚಿ ಇಲ್ಲ ಇಮನ ಬತ್ತ ನಿಮನ ಎಂಚ ಮೊಬೈಲ್ ಕಡೆ ದೋಸೆ ಮಂತ ನೆಡ್ಡ ರೆಸಿಪಿ ಎಂಚಾತನಿಯಾ. ಮೊಬೈಲ್ ದೋಸೆ ಗೋಲಿ ಸೋಡಾ ಹತ್ತವು ಅವು ಸ್ಪ್ರೈಟ್ ಇಜಿನವಲ್ಲ ಲಿಂಬೆ ಸರ್ಬತ್ತಿಗೆ ಸೋಡಾ ಬಾರ್ತೀನಿ ಅಂದು ಇನ್ನ ಕೀ ದಕ್ಲೆ ಪಿದೈ ಓಲು ಗೂಡುಂಡು ಅವು ಕಾರದ ಗುಡ್ಡುಗಳೋದು ಅಂಚ ಬಣ್ಣ ಹತ್ತು ಓ ಪೊಂಜವೇ ಬೊಕ್ಕ ಓ ಎಂಚ ದಕ್ಕವೆ ಇಜ್ಜಿನ ಅಚ್ಚೊಕ್ಕ. ಈ ಊಸು ಬಂದು ಎಂತಪ್ಪ ನೀನು ಊಸು ಊಸು ಇವತ್ತು ನನಗೆ ಬಟಾಟೆಯಾ. ನೀನು ಬಂದದ್ದು ಒಳ್ಳೇದಾಯ್ತು, ಒಟ್ಟಿಗೆ ಸೇರು ಆಯ್ತಾ. ಮೆರ್ನ ದಿನ ಪೊಯ್ಲೆಕ್ಕ ಕ್ಯಾ ಇದೇ ಮುಟ್ಟ ಒಂದು ವಜ್ಜು ನೀರು ದೋಸೆನಾ ಅಬ್ಬಾ ನೀರು ಎತ್ತನ ಅಂದೇರು. ಹಾಯ್ ಬ್ರುತಲ್ ಮಧು ಎಂತವ ಹೆಸರು ಹೇಳಿ ಮೆಸೇಜ್ ಮಾಡಿ ಆಯ್ತಾ. ಎಂತ ಕಷ್ಟ ಉಂಟು, ಎಂತ ಹೇಗೆ ಕರೀದು ನಾನು. ಅಚ್ಚು ಅಲಿಯಾಸ್ ಅಕ್ಷತಾ ಹಾಯ್. ದಾದೆ ಐಡಿಯಾ ಅಕ್ಕವು ಕರ್ಮ ಎರೆ ಗೊತ್ತು ಟ್ರೇನ್ ಸೋಲುಂಡಿಯೇ ಥರ್ಮಸಿಜ್ಜಿ. ಹೆಲೋ ಕೋ ಕೂ HBD ಮೇಡಮ್ ಊಟ ಆಯ್ತಾ. ದೇವರೇ ಇಲ್ಲವಾ ನನಗೆ ಬಟಾಟೆ ಮತ್ತೆ ಬಿತ್ತಾಯ್ತಾ. ಬಿತ್ತುಂಟಲ್ಲ ಬೋಲ್ದುದ ಎಂತವ ಅದಕ್ಕೆ ಬಿತ್ತಿಗೆ ಸರಿ ಇಲ್ಲ ನನಗೆ ಆಯ್ತಾ.
ಒಟ್ಟಾರೆ ಬೋಲ್ದು ಚೋಲಿ ತೆಗೆದು ಬಿತ್ತು ಶಾಂತಕ್ಕ ಕುಂಟು ನುಂಗಂಡೆ ಎನ್ನ ನುಂಗುದು ನಾಗ ದೊಮ್ಮು ಅಂತ ಬತ್ತನತ್ತ ಪಾಡ್ನು ಪತ ಬೋಪಿರಿ ಪಾರ್ದು ಉಲೆ ಪೋದು ಒಂಚೂರು ಬೆಡ್ ಜಪ್ಪುನಾಗ ಬರ್ಸ ಮಗಲ್ ಪತೊಂದೆ ಗುಂಡು ರಾಸಿ ಪಾಡ ಪೋಪಿನಿ ಮಧು ಅನ್ನಿ ಮೇಡಮ್ ಸಾಕು ಮತ್ತೆ ಅದು ಮೊದಲದೆಂತ ಹೆಸರು ಮೊದಲದ ಹೆಸರು ಎಂತ ಊಟಕ್ಕೆ ಏನು ಸ್ಪೆಷಲ್ ಅದೇ ಬಟಾಟೆ ಮತ್ತೆ ಬಿತ್ತ ಪಜ್ಜು ವೇರ್ ಈಸ್ ಮೈ ಬಾವಲಿ ಶಾಂತ ಯು ಆರ್ ನಾಟ್ ಸೀಯಿಂಗ್ ಮೀ ಫಸ್ಟ್ ಟೈಮ್ ರೈಟ್ ದಾನೆ ಜೋಕುಲೆ ಓ ಅಜ್ಜಿ ಅಯ್ಯೋ ಯಾವ ಯಾವ ಊರು ಭಾಷೆ ಇದು ನಮ್ಮದು ಕುಡ್ಲದ ಭಾಷೆಯ ನಮ್ಮ ಮಂಗಳೂರಿನವರು ನಾನು ಹೇಳಿದ್ದೇನೆ ಇವರ ಹತ್ರ ಕನ್ನಡ ಮಾತಾಡಿ ಅಂತ ಇವರು ನಡುವಿನಲ್ಲಿ ಒಂದೊಂದು ಒಕ್ಕಿ ಒಕ್ಕಿ ಉಂಟಲ್ಲ ತುಳುವಿನಲ್ಲಿ ಮಾತಾಡಲಿಕ್ಕೆ ಬಿಸಾಡುದಾ ನೀನು ಮಾತಾಡು ಮಾರಾಯ ನೀನು ನನ್ನ ಹತ್ರ ಕನ್ನಡ ಮಾತಾಡು ನಾನು ಕನ್ನಡನೇ ಆನ್ಸರ್ ಕೊಡ್ತೇನೆ ಆಯ್ತಾ ಈಗೆಲ್ಲ ಎಚ್ ಬಿ ಟಿ ಅವರಿಗೆ ಇಂಗ್ಲೀಷ್ ಬರೋದಿಲ್ಲ ಹಿಂದಿಯಲ್ಲಿ ಹೇಳ ಹೌದಾ ಹಿಂದಿಯಲ್ಲಿ ಮಾತ್ರ ಹೇಳಬೇಕು ನನಗೆ ಇಂಗ್ಲೀಷೆಲ್ಲ ಬರಲಿಕ್ಕೆ ಆಯ್ತಾ ಇಂಚ ನುಂಗುನು ಅಚ್ಚು ವರ್ಷ ಪೋನಾಗ ನೆಟ್ಟೆ ರೋಡ್ ಬಾಡು ಈ ಗಡಿ ಗಡಿ ಗಾಡಿ ಬೋಡ್ನಾಗ ನುಂಗುಡು ವಾವ್ ಮೇಸಪ್ಪ ಬಂದರು 10 ಜನ ಲೈಕ್ ಕೊಡ್ದು ಬರ್ತೇರು ಇವರಿಗೆ ಚಪ್ಪಾಳೆ ಒಂದೇ ಸ್ವಾಗತಿಸಿ ಓಮ್ ಓ ಮೈ ಗಾಡ್ ದೊಡ್ಡ ಸಂತೆ ಶಾಂತ ಎವ್ರಿ ಒನ್ ಡೂ ಇಟ್ ಓಕೆ ಡೋಂಟು ಸ್ವಲ್ಪ ಈ ಒಂದು ಹಿಂದಿಯಲ್ಲಿ ಮಾತಾಡೋದು ಇಲ್ಲದ್ರೆ ಕುತ್ಕೊಳ್ಳಿ ಸುಮ್ಮನೆ ಉಮಿ 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 ಓ ಭುಜಂಗ ಕೂಗುದು ಯಾಕೆವಾ ಆಯ್ಗ ದಾದನೇರೆ ಗೊತ್ತು ಹೆಂಗೆ ನೆರ್ಪೆ ಶಾಂತ ನನ್ನ ಐಡಿ ನೋಡಿ ಹೇಳಿದ್ದು ಎಂತ ಐಡಿಯಾ ಅದು ಅಂತ ಈಗಲ್ಲ ಶಾಂತ ಅದು ಹಾಗೇನೆ ಆಯ್ತಾ ಊಸು ತುಳುನಲ್ಲಿ ಹೇಳಿದರೆ ಅದು ಬೇಡ ಪೆದಂ ಬಜಿ ಪೆದಂ ಬಡ ಆಪುಣ್ಗೆ ಬಂಗುಡೆ ಫ್ರೈ ಉಂಡ ಕೇನ್ನಿ ಶಾಂತಕ್ಕ ಹೌದು ಐಡಿ ಸರಿ ಇಲ್ಲ ಬಾವಲಿ ಓ ಬಾವಲಿ ಭುಜಂಗ ಭುಜಂಗ ಉಗ್ರ ಹೋರಾಟ ಉಂಟು ಎಂತದ ಭುಜಂಗದ ಉಗ್ರ ಹೋರಾಟ ಉಂಟಾ ಭಾರತಕ್ಕ ಅಚ್ಚು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಅವಳು ಓಎಕ್ಸ್ಫೋರ್ಡ್ ಯೂನಿವರ್ಸಿಟಿ ಹೌದಾ ಅಚ್ಚೂಸು ಶೋಭ ಇಜ್ಜಲ ಮಗ ಶೋಭ ಬಲ ಮಗ ನಿಕ್ಕದ ಆಲ ಎಂಕ್ಲೇರ್ದು ಬೇಜಾರ ಅದು ಇತ್ತಂಡ ಮಾಪು ಮಲ್ಪ ಮಗ ಸಾರಿ ಅಲ್ಲಿ ಬರ್ಪು ಜಲ್ ದೊಡ್ಡ ಏತಲ್ಲಿ ಎತ್ತಂಡಾರ ಇತ್ತೆ ಯಾನ್ ಮೆಸೇಜ್ ಬರ್ಪು ಜನಕ್ಕೆ ಏನಾಗ ಅಲ್ಲಿಗೆ ನೆಟ್ವರ್ಕ್ ಇಜ್ಜಿಗೆ ಮಸ್ತ್ ನೆಟ್ವರ್ಕ್ ಇಶ್ಯೂ ಬನ್ಪಾಲ್ ಓಕೆ ಬಂಡೆ ಪ್ರಜೆ ತೆಲಿಪೊಚ್ಚಿ ಬೂರೊಂದು ಲಕ್ಕೊಂದು ಪಾರ್ ಬರುವಲ್ ದೇರು ಸುಮತಿ ಪೂಜಾರಿ ಓ ಎಂಚೊಲ್ಲರಿಯ ಸುಮತ ಕೈರು ಹಾಯ್ ಎಜ್ಬಿಟ್ಟು ಹೋಗ ಬೊಗದ ಆದೆ ಆಯಗು ಬೊಲ್ಲಡು ಬೊಬ್ಬೆಗೆನ ಇರೆಗು ಓದಾರ ಬತ್ತಿಜಿಂದ ಓದುವರ್ಚಿ ಕೆಪ್ಪರ ಇಂಗ್ಲೀಷಿನ ಪೂಕಿ ಹೇಗಿದ್ದೀಯಾ ಅಲ್ಲ ಒಂದು ಎಂಗಳ ನಿಜವಾಯಿನ ಪಾತೆರ ತುಳುತ ಅಜ್ಜಸು ದೊಡ್ಡ ಉಂಡಾರೆ ಒಲ್ಲೇರು ಮಾತ ಉಲ್ಲೇರು ಭಾರತಕ್ಕ ನಿಮಗೆ ಹಿಂದಿ ಇಂಗ್ಲೀಷ್ ಡೌಟು ಇದ್ರೆ ಅಚ್ಚು ಕೇಳಿ ಅವಳು ಬ್ರಿಲಿಯಂಟ್ ಇದ್ದಾಳೆ ಹೌದಾ ನೀವು ನನ್ನ ಹತ್ರ ಇಂಗ್ಲೀಷ್ ಮಾತಾಡಲಿದ್ದೆ ಬರಬೇಕಿಲ್ಲ ಹಿಂದಿ ಆದರೂ ನಾನು ಬ್ರಿಲಿಯಂಟ್ ಇದ್ದೇನೆ ನೀವು ಉಂಟಲ್ಲ ನಿಮ್ಮ ಹಿಂದಿ ಇನ್ನೊಂದು ಮಾತಾಡಬಾರ್ದು ನೀವು ಸಾರ್ಥಕ ಕಜಿಪು ವಾಟ್ ವಾಟ ಕಜಿಪು ವಾಟಾಡು ಹಿಂಗೆ ಕಜಿಪು ಅಚ್ಚು ಕಮ್ ಉಮ್ಮಿ ಮಿಮ್ಮಿ ಅಜ್ಜು ಊಟ ಮಾಡಿ ಚೋಚ ಮಾಡಿ ಹೋಗ ದಾಲ್ ರೈಸು ವೆಜ್ ಆಮ್ಲೆಟ್ ಅಚ್ಚುಸು ಇರೆಗುದಾದೆ ಓ ದೇವರೇ ಹೌದಾನೆ ಅಂಚ ಎಂಕ್ ದಾಲಿ ಓ ನಿಕ್ ದಾಲ ಎಂಕ್ ಬಟಾಟೆ ಮತ್ತೆ ಬೂಲ್ದು ಬಿತ್ತ ಉಮ್ಮಿ ಸಾಕುವ ಹೇಗೆ ನಿಮ್ಮ ಚಾನಲ್ಗೆ ಜನ ಬರ್ತಾ ಇದ್ದಾರಾ ಎಂತದ ಜನ ಬರದೆ ಎಂತದ್ದು ಅಲ್ಲಿ ಕೋಲ ಉಂಟವ ಲೋ ಊಸು ಅದು ಕರಿಲಿಕ್ಕೆ ಇರೋದಲ್ಲ ಮಾರಯ್ಯ ಬಿಡ್ಲಿಕ್ಕೆ ಇರೋದು ದೊಡ್ಡ ಪೊಡ್ಡ ದೊಡ್ಡ ಉಲ್ಲೇರು ಹಾಯ್ ಮಾರಿಮುತ್ತು ಬತ್ತೇರು ಒಬ್ಬ ದೇವರ ಕನ್ನೆ ಅಂಕ ಬಡಿಯಾಬಿಡು ಎಂಚೆಯೇ ಮಾರಿಮುತ್ತು ಬತ್ತೇರು ತುಲಾ ಜಾಗ್ರತೆ ಮಾಪ್ಲೆ ಹಾಯ್ ಮ್ಯಾಮ್ ಹಾಯ್ ರಾಜು ನುಂಗಲ್ ಮೀನಾ ಅತ್ತ ನಾಗಮಣಿಯಾ ಎಂಕ ರಾಜ ನುಂಗಲ್ ಮೀನು ಮಲ್ಲ ಕಣ್ಣು ನಾ ಹಾಯ್ ಹಾಯ್ ಹೇಗಿದ್ದೀರಾ ಹಲೋ ಹೇಳಿ
ಅಚ್ಚ ಎಲ್ಲಿ ನಮ್ಮ ಬೆಸ್ಟಿ ಏರ್ಲಾ ಯಾರ್ಲಾ ಯಾಕ್ಲಾ ಏನ್ಲಾ ಏನ್ಲಾ ಒಬ್ಬ ಏರಿಯದು ಸಾಧಕ ಮಾರಿ ಬತ್ತೀಯಾ ಲೈಕ್ ತಗೋ ಒಬ್ಬ ಕೊಡಿ ಮಾರಾಯ ನೀವು ಒಂದಿಷ್ಟು ದೊಡ್ಡ ದೊಡ್ಡ ಕಣ್ಣು ಮಾಡಿ ತೆಗೆದು ಬಿಸಾಡೋದ ಲೈಕನ್ನು ಮೆಲ್ಲ ಕೊಡಿ ನನಗೆ ಇಲ್ಲಿ ಇಡ್ಲಿಕ್ಕೆ ಜಾಗ ಬೇಕಲ್ವಾ. ಊಟ ಆಯ್ತಾ ಮ್ಯಾಮ್? ಹಾಂ ಊಟ ಆಯಿತು, ನಿಮ್ದಾಯ್ತಾ? ಊಟ ಆಯ್ತಾ ಮಾರಿಮುತ್ತು? ಊಟ ಆಯಿತು, ಊಟ ಆಯಿತು. ಅಚ್ಚಿಸು ನೀವು ಇಲ್ಲಿ ಬಿಡಬೇಡಿ, ಗರ್ಲ್ಸ್ ಇದ್ದಾರೆ. ರೌಡಿ ಬೇಬಿ ಅವಳು ಗಂಗೆಗೆ ಜಲಕಕ್ಕೆ ಹೋಗಿರ್ಬೇಕು. ಹೌದು, ತಲೆಗೆ ಸ್ನಾನ ಮಾಡಲಿಲ್ಲ ಅಂತೆ, 3 ದಿವಸ ಆಯ್ತಂತೆ ಮಾಡದೆ. ಆ ಮಾರಿಗೆ ಒಂದು ಮುತ್ತು ಕೊಡಿ. ನೀನು ಕೊಡು ಇವು ದೀಪು ತಿಳಿಯಸ ಅಂತಕ ಕಣ್ಣು ತೂನಗಡೆ ಬೋಡಿಗೆ ನೈಕೆ ಬನ್ನತ ಲೈಕ್ ತೆಗೋ ಬನ್ನ ನಿರ್ದು ಕೊರ್ನತ ಅವೇನು ಕೇರ್ಲೆ ಅಕ್ಕ ಹಿಂಗೆ ಬಿರ್ಚ ಪೋಪನ ಲೈಗುಲ್ ಬನೈ ಆಕ್ಷನ್ ಹಚ್ಚು ಮಲ್ಲ ಮಾರಿ ಒಬ್ಬ ದೇವರೇ ಕಡುಪು ಲೆಕ್ಕ ಅವು ಏನಾರು ಕಡ್ತಾ ಬರು ಈ ತೂತು ಜನ ಪಿಚ್ಚಡು ಮಾತ ಆರೆಪ್ಪುನತ ಮಾರಿಮುತ್ತು ಎಡ್ಡೆಲ್ಲರಾರು ಅಜ್ಜು ನಿನ್ನ ಲೆಕ್ಕನುಂಡು ಮಾರಿಮುತ್ತು ದೊಡ್ಡ ಮೆಗ್ದಿಯ ದಾನ್ನ ಓ ಮೆಗ್ದಿಲ್ಲ ತತ್ತಿನ ದೊಡ್ಡ ಊಟ ಊಟ ಆಯ್ತಾ ಮಾರಿಮುತ್ತು? ಊಟ ಆಯ್ತಾಯ್ತಾ? ಈಗ ರೌಡಿಯಾ ಮಾರಿಮುತ್ತು? ಮಾರಿಮುತ್ತು ಹೋಯ್ತಾ? ಉಂಟುಂಟು, ನೀನು ಅಡಗಿ ಕುತ್ಕೊಳ್ಬೇಡವಾ, ನೀನು ಅಡಗಿಸಿ ಕುತ್ಕೊಳ್ಬೇಡ. ಊಸು ಸ್ವಲ್ಪ ನಿಲ್ಲು. ಏನು ಭಾಷೆ ಇದು? ಇದು ತುಳು ಭಾಷೆ, ಮಂಗಳೂರು ಭಾಷೆ. ಮಂಗಳೂರು ನೋಡಿದ್ದೀರಾ ಮಾರಿಮುತ್ತು ನೀವು? ಇಲ್ಲಲ್ಲ, ಇದ್ದೀನಿ. ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾತಾಡುವ ಭಾಷೆ. ಉಪೇಂದ್ರ ಮೂವಿಯಲ್ಲಿ ಅಲ್ವಾ ಮಾರಿಮುತ್ತು? ನೀವು ಉಪೇಂದ್ರ ಮೂವಿಯಲ್ಲಿ ಇದ್ದೀರಲ್ಲ, ಪುದರೆಡ್ಡೆಂಡು ನಿಜ ಮಾರಿ, ಇದು ತುಳು. ಓ ಮಾರಿ, ಇದು ತುಳು ಭಾಷೆಗೆ ಅಂದರೆ ಕರ್ನಾಟಕ, ಮಂಗಳೂರು ಆಯಿತಾ? ಓಕೆ ಓಕೆ ಓಕೆ, ಆಯ್ತು ಆಯಿತು ಅಕ್ಕ. ವಿನ್ ರೈಟ್ ಪೋಯ್ ಮಲ್ಪಲೆ ಇಪ್ಪಡಿಯ ಬರಿಟು. ಇದ್ದೀನಿ. ಮಾರಿ, ನಿಮಗೆ ಹಿಂದಿ ಬರುದಾದರೆ ಮಾತಾಡಿ ಆಯಿತಾ? ನಾನು ಮಾತಾಡ್ತೇನೆ. ನಿಮಗೆ ತುಳು ಅರ್ಥ ಆಗಲಿಲ್ಲ ಅಂದರೆ. ಮಾರಿ, ನಿನ್ನ ನೋಡಲಿಕ್ಕೆ ಬೇರೆ ಲೈವಲ್ಲಿ ಕೊಟ್ರೆಸ್ ಲೈವ್ ಇಲ್ಲಿ. ಕೊಟ್ರೆಸ್ ಎಲ್ಲಿದ್ದಾರೆ? ಯಾರ ಕೊಟ್ರೆಸ್? ನನ್ನ ಲೈವಿಗೆ ಕೊಟ್ರೆಸ್ ಬರೋದಿಲ್ಲ. ರಾಜೇಶ್ ಶೆಟ್ಟಿ ಬಂದರು. ಓ ಮಾರಿ, ನಿನ್ನ ನೋಡಿದ್ದೀನಿ ಕೊಟ್ರೆಸ್ ಲೈವಲ್ಲಿ ಅಂತ. ನಾನು ನಿಮ್ಮನ್ನು ನೋಡಿದ್ದೀನಿ. ಎಲ್ಲಿ ನೋಡಿದ್ದು? ಯಾರನ್ನು? ಊಸು ನೋಡಿದ್ದೀರಾ ನೀವು? ಅವನು ಊಸಿಟ್ಟದರಲ್ಲಿ ಆಯಿತು ಮಗ್ಗ, ಅವನ ಊಸಾಯಿತು. ಮಾರಿ, ನಿಮಗೊಂದು ಡೀಲ್ ಉಂಟು ಮಾರಿ, ಒಂದು ಡೀಲ್ ಉಂಟು. ಮಾಡಲಿಕ್ಕೆ ಆಗ್ತದಾ? ಮೇರೆ ಕೊರ್ಕನ ಡೀಲ್? ಮೇರೆ ಕೊರ್ಕನ? ಯಾರ ಕೊಟ್ರೆಸ್ ಅಂತ? ಹೌದು, ಯಾರ? ಅವನೇ ಹೇಳಿದ್ದು ಮಾರಿಮುತ್ತು, ಇವನೇ ಹೇಳಿದ್ದು. ಯಾರು? ಊಸಿ ಹೇಳಿದ್ದು ಕೊಟ್ರೆಸ್ ಅಂತೆ. ಮಾರಿ MAARI 10 ದಾದೆ ಮತ್ತೆ ಐಡಿಯಾ. ಯಾರು ಇಲ್ಲಿ? ಎಂತ ಆಯಿತು ಎಂತ ಅಂತ ಗೊತ್ತಿಲ್ಲ ಪ್ರಜ್ಜು. ಇಲ್ಲಿ ನೋಡ್ರಿ, ನಾ ಆಂಟಿ ಬಂದರು ಮಾರಿಮುತ್ತು. ಅವರಿಗೂ ಕೂಡ ಗೊತ್ತಾ, ನನಗೆ ಕೂಡ ಗೊತ್ತು. ಏನು ಡೀಲ್ ಹೇಳಿ? ನೀವೆಂತ ಪಿಕ್ಚರಲ್ಲಿ ಪೆಟ್ಟು ಮಾಡ್ತೀರಲ್ಲ, ಅದೇ ಥರ ಡೀಲ್ ಮಾಡಬೇಕು. ಎಂತ ಡೀಲ್ ಮಾರ್ರೆ? ಏನಿಲ್ಲ, ಸ್ವಲ್ಪ ಮಾರಿ ಬಿಸ್ಕಿಟ್ ಮಾರಿ ಗೋಲ್ಡ ನೀವು? ಇರ್ನ ಆಂಟಿ ಇಜ್ಜಿ ಪ್ರಜ್ಜನ ಆಂಟಿ ಕಣ್ಣೂರು ಅಂಚರುಂಡು ಡೀಲ್ ಅವ್ರು ನೋಡಿಲ್. ಬಲೆ ಕಿನ್ನಿ ಬೋಲೆಕನ್ನ ಆ ಪ್ರಜ್ಜುಲ ಕಣ್ಣುಂಡು ಬೋಲೆಕನ್ನು. ನೀವು ಮಾರಿಮುತ್ತು ಪ್ರಜ್ಜುದು ಆಂಟಿಯಾ? ಉಮೇಶನ ಸಂಬಂಧದವರಾ? ಉಮೇಶ ದಾನೆ ಉಮೇಶ ನಿನ್ನ ಡವ್ ಬತ್ತಿರ ತೆಕಡು ಅಜ್ಜಿ ಶುಂಠಿ ಪ್ರಜ್ಜು ಬರಿಕು ಬಲ ಪೆರ್ಮರೆ ದಿಂಗ್ ಲೆಕ್ಕ ದಿಂಗ್ ಬೇರ ಅಂದ ಮಾರಿಮುತ್ತು ದಾದೆ ಇರೆಗು ಬಜ್ಜಿ ಬರಿಕುಂತು ತೂಲ ಹೆಂಗ್ ಗೊತ್ತಿಜ್ಜು ಬಕ್ಕ ಆರು ಈ ಮೇಡ್ ಬಾಯಿ ನಿಂಗಿನ ಪಿಂಗಂಡು ಉಡ್ಚೋರಾರು ನೀ ನನ್ನ ಬಕ್ಕ ತನ್ನ ಸುಡುಪೊಡವು ಕರವಾಯ
ಕರವಯಾಯಿ ಅದೇ ಕರ್ಮಾಯಿ ಪೊಂಜು ಒಂಜಿ ಈ ಕರವಯ ಕರಗುಜ ಈ ಕರಗರ ಯಾಸಿಟಿ ಮಾತ ಬರೋಡಾವು ಬಂಜಿನ ಕರ ಇಡೀ ಬರ್ವಾಯಿ ಎದುರು ಪುಡ್ಕರಟ್ಟಾವೇರಾರು ಅಜ್ಜುಂಡ ಪುಂಜು ಅವಸ್ಥೆ ಮಾರ ಕರುವೆ ಎತ್ತು ಕುರುವೆ ಕರಗುಜಿ ಎಂದು ನೀನು ಅನ್ನಿಂಗಡ ಅತ್ತಿಗೆ ಐದು ಸಾವಿರದ ಎಂಟುಂಡಿಯಾ ಆ ಅತ್ತಿಗೆ ಓ ಏರ್ನ ಅತ್ತಿಗೆ ಎನ್ನ ಅತ್ತಿಗೆ ಇಲ್ಲಡುಳ್ಳೇರಿಯ ಮಾರಿ ಬಿತ್ತು ಐಡಿ ಬಾಯ್ ಈಗಲ್ಲ ಇದು ಬಾಯಾ ಐಡಿ ಇದು ಬಾಯ ನೀವು ಮಾರಿ ಬಿತ್ತು ಉಮೇಶ ಒಂಚೂರು ತೂವ ನಾವ ಬರಿಟುಂತದು ಆ ಪೊಂಜು ಏತು ತೋರಯ ಏ ಮೂಲು ಅರ್ಷಿಡ ಕೇಂದ್ರ ಬನಿಯ ದಾದ ತಿನ್ಪುನಿ ಎಂದು ರಂಗಪ್ಪೆ ಅಕ್ಷತಾ ಕಾಮಿಡಿಗೆ ಇಡೋದಂತ ನೇಮ್ಸ್ ಹೌದು ಅದೌದು ಮಾರಿಮುತ್ತು ಅವರೇ ನಿಮಗೆ ದಾದ ಹೇಳುದು ಈ ಪುಂಜು ಯಾಲ ತಗಾಯ್ತೀನಿ ಮಾರಿಮುತ್ತು ನೀವು ಅಲ್ಲಿ ನಿಲ್ಲಿ ಆಯ್ತಾ ಹೋಗ್ಬೇಡಿ ನನಗೆ ಸ್ವಲ್ಪ ಕಾವಲಾಗಿರಿ ಆಯ್ತಾ ಇಲ್ಲಿ ಎಲ್ಲರೂ ನನಗೆ ಇಲ್ಲಿ ಕೂಂಗಿ ಕಟ್ಟುದಾ ಕೂಂಗಿ ಕಟ್ತಾರೆ ಅವರ ಸ್ವಲ್ಪ ಹಿಡಿದು ಬದಿಗೆ ತಗೊಂಡೋಗಿ ಸಾರಿ ಹೊಡೀರಿ ಆಯ್ತಾ ಏನ್ ಡ್ಯೂಟಿ ಇಡು ಯಾನ್ ಡ್ಯೂಟಿ ಇತ್ತೆ ಪುಂಜವೇ ಅಂದೆ ವಾ ಕೀ ಈಗೆಲ್ಲ ಮಾರಿಮುತ್ತು ಹೋಗ್ಬೇಡಿ ಆಯ್ತಾ ನಾನು ಕರಿವಾಗ ಓ ಅಂತ ಹೇಳಿರ ಮಾರಿಮುತ್ತು ನೀವಿದ್ರೆ ನನಗೆ ಸ್ವಲ್ಪ ಧೈರ್ಯ ಬಂದಾಗೆ ಆಗ್ತದೆ ಸ್ವಪ್ನ ವಿಜಯ್ ಇಲ್ಲಿ ನೋಡಿ ಮಾರಿಮುತ್ತು ಸ್ವಪ್ನ ಬಂದ್ರು ಇವರೇ ನನಗೆ ಎಲ್ಲ ಹೇಳುದಂತೆ ಇವರ ಸ್ವಲ್ಪ ಹಿಡಿದುಕೊಂಡೋಗಿ ರಿಯಲ್ ಮಾರಿಮುತ್ತು ಮಹಿಳೆ ಹೌದು ದಾನದೇ ನಿಕ್ ಚರ್ಬಿ ಮೊಬೈಲ್ ಪಾಡುವನ 14 ಲೈಕ್ ಥ್ಯಾಂಕ್ ಯು ಸಬ್ದಾಮ್ ಇಜ್ಜಿ ಯಾರು ಪಕ್ಕಡೆ ಬಂದ್ಬಿನಿ ಜಪ್ಪುನ ಏರು ಜಪ್ಪುನು ಚಪ್ಪುನು ಇದು ಯಾರು ಕತ್ತಲೆಯಲ್ಲಿ ಈಗಲ್ಲ ಅಲ್ಲಿ ಮಾರಿಮುತ್ತು ಬಂದಿದೆ ಮಾರಯ್ಯ ನೀನೆಂತ ಸುಮ್ಮ ಮೆಲ್ಲ ಮಾತಾಡ ಕೇಳ್ತದೆ ಅವರಿಗೆ ಬೆಸ ನಮಸ್ಕಾರ ಸ್ವಪ್ನಕ್ಕ ದಿಂಗೆರೆ ಪಲ್ಲೆ 42 kg ಉಳ್ಳೇರು ಏ ಮಾರಿಮುತ್ತು ಹೋಗ್ಬೇಡ್ವಾ ಇಲ್ಲಿ ಸ್ವಪ್ನ ಬಂದಿದ್ದಾಳೆ ಅವಳು ಒಂದು ಸ್ವಲ್ಪ ನುಂಗು ನಿಂಗ ಅಚ್ಚು ಹಾಯ್ ಇದು ಐಡಿ ಮಹಿಳೆ ಅಲ್ಲ ಹುಡುಗ ಮಾರಿ ಹೌದಾ ಸ್ವಪ್ನಕ್ಕ ಶೀ ಕೀ 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 ಅಚ್ಚು ಹೇಗಿದ್ದೀರಾ ಅಚ್ಚು ಈಗ ಹುಷಾರಿದ್ದಾಳೆಯ ಸ್ವಪ್ನ ಹಾಯ್ ರಂಗಪ್ಪ ಪ್ರಜ್ಜು ಹಾಯ್ ಏ ಮಾರಿಮುತ್ತು ಹೋಗ್ಬೇಡಿಯಾ ನೀವು ಸ್ವಲ್ಪ ನಿಲ್ಲಿಯಾವು ಮಾರಿಮುತ್ತು ಅಂಚೆನೆ ಬತ್ ಇಷ್ಟ ಪಲ್ಲೆ ತುಕ ಓ ಇದು ಯಾರು ಊಸು ಬಂದಿದ್ದಾನೆ ಇನ್ಸ್ಟಾಡ್ ಈಗಲ್ಲ ಎಂತ ಗೊತ್ತುಂಟವ ಮಾರಿಮುತ್ತು ಹೋಗ್ಬೇಡ್ವಾ ನನಗೆ ಸ್ವಲ್ಪ ಧೈರ್ಯಕ್ಕೆ ನಾನು ಕರ್ಕೊಂಡು ಬಂದದ್ದು ಈ ಮಾರಿಮುತ್ತು ಹೋಗಿದಲ್ಲವ ಏನು ಉಮೇಶ ಕೊನೇನಾ ಅಂದು ಮಾರಿಮುತ್ತನು ಉಮೇಶ ಮಾರಿಮುತ್ತನ ಕೊನೇನಾ ಅರ್ಷಿತ ಬಂದ್ಲಾ ಏ ಮಾರಿಮುತ್ತು ಸ್ವಲ್ಪ ಬಾರ ಹೆಂಗಿತ್ತೆ SIR ಡ್ಯೂಟಿದ ಪಂಚಾಯತ್ದ ಯಾನ್ BOLO ಬ್ಲೋ ಸ್ವಪ್ನ ಬಿಡಬೇಡಿ ಆಯ್ತಾ ಹರ್ಷಿ ಏರು ಎನ್ನ ಮುಂಗುಲಿನ ಇಷ್ಟಗೇನು ಹವಕಿನ್ನಿಗೆ ಊಸು ಆಯ್ ಓ ಇನ್ಸ್ಟಾ ಬ್ರಹ್ಮೆ ಒಂಜಿ ಜನಕ್ಕೆ ನಂಜ ಒಂದುಂಡು ಉಮೇಶ ಆಯಿ ಬಾವಲಿ ಮೂಲು ಬಾವಲಿಗೆ ಒಂಜಿ ಮುಂಗುಲಿಗೆ ರಡ್ಡ ಸರಿಯಾಂಡು ಮುಗುಲು 2 ಜನ ಒರ್ತಿ ಐಸ ಮುಲ್ತಯ್ಯ ಬಾರಿ ಸೋಕುದ ಈಗಲ್ಲ ನೀನು ಈಗ ಬರ್ಬಾರ್ದಿತ್ತ ನೀನು ವ್ಯಾಲೆಂಟೈನ್ಸ್ಗೆ ಬರಬೇಕಿತ್ತು ಐಲವೆ ಅಂತೆ ಒಂದು ಬಂಗಾರದ್ದು ಉಂಗಿಲ ಅದರಲ್ಲಿ ವಜ್ರ ಇರಬೇಕು ಆಯಿತಾ ವಜ್ರ ಇರೋದಿರಬೇಕಿತ್ತು ನೀನು ಸ್ವಲ್ಪ ಲೇಟಾಗಿ ಬಂದೆ ಅಚ್ಚೆ ಮೊಬೈಲ್ ಸರಿ ಆಯಿತಾ ಈರು ಕುಲ್ಲೆ ಕುರುಡಾಯಿ ಹಿರಿಗದಾರೆ ಮಾರ ನಂಜಿ ಸ್ವಪ್ನಕ್ಕ ಈಗಲ್ಲ ಅವನು ಐಲವೆ ಅಂತ ಹೇಳಿ ಬಂದದ ನೀನು ನಾಡ್ದು ಬರಬೇಕಿತ್ತ ಅವನು ಈಗ ಬಂದು ತಪ್ಪು ಮಾಡಿದ ಲವ್ ಯು ಟೂ ಪಲ್ಲೆ ರಂಗಪ್ಪ ಪಾಪ ಆಯ್ತಾ ಮೊಬೈಲ್ ಸರಿ ಇಜ್ಜಿ ಕೂಡ ಇನ್ಸ್ಟಾಗೆ ಬರ್ಪಲ ಅಲ್ಲಿ ಇನ್ಸ್ಟಾಡು ಅಕ್ಕ ನಿಮಗೆ ಲವ್ ಯು ಪ್ರಪೋಸ್ ಅಂತೆ
ಹೌದು ಸ್ವಪ್ನ, ನಾನು ಹೇಳಿದ್ದು ನೀನು ಸ್ವಲ್ಪ ಎಂತ ಗೊತ್ತುಂಟಾ, ವ್ಯಾಲೆಂಟೈನ್ಸ್ಗೆ ಬಂದು ಹೇಳಿ ಉಂಗುರ ಕೊಟ್ಟು ಹೇಳಿದರೆ ಒಳ್ಳೇದಾಗ್ತಿತ್ತು ಅವನು. ಸ್ವಪ್ನ ಅಚ್ಚಿಗೆ ಐಫೋನು 16 ಗಿಫ್ಟ್ ಮಾಡಿದ್ದೆ. ಯಾರು? ವನಸ್ಸು ಆಂಡೆ ಅಕ್ಕ ಇಚ್ಚಿಯೇ ನನಾವಡು ವನಸ್ಸು ಸ್ವಪ್ನಕ್ಕ ಅಯ್ಯನು ಟೈಮ್ ಅಟ್ಟು ಔಟ್ ಮಾಡ್ತೇರು ಫಿರ್ಚಾಯ್. ಹಾಯ್ ಹರ್ಷಿತಕ್ಕ, ಪ್ರಜ್ಜು ಹಾಯ್, ನಿಶಾಂತ್ ಅಚ್ಚುಗೆ ಕೊಡುವ ಊಸು. ಓಕೆ ಬಾಯ್ ಬಾಯ್. ಯಾರ ಈಗೆಲ್ಲ ರೈಲ್ ಬಂತ? ಏ ಅಚ್ಚು, ಪ್ರಜ್ಜು ರೈಲ್ಗೆ ಏತು ಚಕ್ರ? ರೈಲ್ಗೆ ಏತು ಚಕ್ರ ಪ್ರಜ್ಜು? ಸ್ವಪ್ನ ಅಚ್ಚುಗೆ ಏನು ಕೊಟ್ಟಿದ್ದು? ಸ್ವಪ್ನಕ್ಕ ಹಾಯ್. ಊಸು ನೀವು ಫೇಕ್ ಐಡಿಯಾ ಕೋಲೆ ನಿಂತಾರ ಒಂದು ಹಂಚಿ. ಏತು ಚಕ್ರಯ್ಯ ಟ್ರೈನ್ಗೆ ಹೆಂಗೆ ಗೊತ್ತಿಜ್ಜಿ ಪಾನ್ ಪ್ರಜ್ಜು. ಈ ಪಿಲಿತ ಸ್ಟೋರಿ ತೂಲೆ ಎನ್ನ ಮೊಬೈಲ್ ಗ್ರ್ಯಾಂಡರ್ ಆಗಿದ್ದೀನಿ. ವಾನಮ್ಮನದ ಕಡೆ ಪಟ್ಟಿಗೆ ನಿನ್ನ ಯಾನೊಂಜಿ ರಪ್ಪ ಮೀದು ಬರ್ ಮೂಲೆ ಕಡ್ದಿಂಚಿ ದಾದ ಮಂತೊಂದಿತ್ತೀನಿ ಮೀಯರಾತಿಜ ಅಸ್ರಾಫ್ ಅಕ್ಕ ನಮಸ್ಕಾರ. ಓ ಬಾರಿ ಅಪೂರ್ಪದಾರ್ ಮಾರೇ ಇದು ಊಸು ಮತ್ತೆ ಸತ್ತ ಆ ಹೋದ್ನಾ ಪ್ರಜ್ಜು ದಕ್ ದಕ್ ಸ್ವಲ್ಪ ಸ್ವಲ್ಪನ ಸ್ವಪ್ನನಾ? ಸ್ವಪ್ನ HBD ಎಸ್ ಐ ಆರ್ ಡ್ಯೂಟಿಯ ಪಂಚಾಯತ್ ದಯಾನ್ BL ಓ ಯಾ ಕರ್ಮ ಎಂಚಿನ ಏನು ನಮಸ್ಕಾರ. ಮತ್ತೆ ಊಟ ಆಯ್ತಾ? ನಮ್ಮದು ಊಟ ಆಯ್ತಾ. ನನಗೆ ಬಟಾಟೆ ಮತ್ತೆ ಬಿತ್ತು. ರೈಲ್ವೆಗೆ 1000 ಬೀಲಕ್ಕ. 1000 ಅಂದರೆ ಅದು ಹೇಗೆ ಲೆಕ್ಕ ಮಾಡೋದು, ಹೇಗೆ ಅದು? ಈ ಐಡಿ ಮುಟ್ಟ ಹೋಲಿತ್ತದೆ ಬಾವಲಿ. ಐಡಿ ಮುಟ್ಟ ಹೋಲಿತ್ತದೆ ಎಂತದ? ಕೀ 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 ಹರ್ಷಿತ ಮತ್ತೆ ಸ್ನಾನ ಮಾಡಿ ಅಲ್ವಾ ಬಂದಿದ್ದು? ಇಲ್ಲ ಎನ್ನ ಯಾನು ಡಿಪ್ರೆಸ್ ಅಂಡಿತ್ತೆ ಕ್ಲೋದ್ ಆಲೋಚನೆ ಮಂದೈತಿ ನಂದು. ಈ ಇತ್ತಿಜಾತ ಯಾರನ್ನ ಗ್ರೈಂಡರ್ಗಳಾಗಿವೆ ಬಂದು ಎನ್ನೊಂದಿತ್ತ ಡಿಪ್ರೆಷನ್. ಓ ಡಿಪ್ರೆಷನ್ ಅಲ್ಲವ ಉಸು. ಹರ್ಷಿ ವಾಟ್ ಪ್ರಾಬ್ಲಮ್? ಹರ್ಷಿ ಎಂತ ಹರ್ಷಿತಾ ಫುಲ್ಲು ಜೋರ್ ಪಾರ್ಟಿ ಹರ್ಷಿತಾ. ಎಲ್ಲಿಯ ಪಾರ್ಟಿ? ಎಲ್ಲಿ ಪಾರ್ಟಿ? ಮಳೆ ಇದೆ ಊರಲ್ಲಿ ಈಗ ಸ್ವಲ್ಪ ಕಡಿಮೆ, ಇಲ್ಲಾದ್ರೆ ಇತ್ತು. ಪೋಲ ರೈಲ್ದ ಚಕ್ರ ಏತು ಉಂಡು ಪಂದು ಲೆಕ್ಕ ಮಂತ್ ಬಲ ಪುಂಜವ ಉಮೇಶ ಏತಿಯ ರೈಲ್ದ ಚಕ್ರ ಪನ್ನೆಂಗೆ ಕೊಂಚೂರು ಬೋರ್ಡಿಂಗ್ ಇಷ್ಟಿಟ್ಟು ಬೋಡಪ್ಪ. ನಿಶಾಂತ್ ಅದು ಕಾಲೇಜ್ ಇದೆ ಡೇಸ್ ಇದು ಎಂತದ ಆಚೆ ನೀವು ಮೊಬೈಲಿಗೆ ಬಳ್ಳಿ ಕಟ್ಟಿ ಇಡಬೇಕು, ಆಗ ಮೊಬೈಲ್ ಜಂಪ್ ಆಗೋದಿಲ್ಲ. ಕೆಕ್ಕಿಲಿಗೆ ಕಟ್ಟಿಡಬೇಕಿತ್ತು, ನೀನು ಜಂಪ್ ಆಗ್ಲಿಕ್ಕೆ ಅಲ್ಲಿ ಇಟ್ಟದೆ ಯಾಕೆ? ಸ್ವಪ್ನಕ್ಕ ಜನ ಇಲ್ಲವಲ್ಲ ಇವಿಗೆ. ಹೌದಾ ಎಂತ ಅಂತ ಗೊತ್ತಿಲ್ಲ, ಈಗ ತುಂಬ ಕಡಿಮೆ ಆಗಿದೆ. ಗಾಳಿ ಮಳೆ ಇದೆ ಅಂತ ವಿಷಯ. ಹೌದಕ್ಕ, ತುಂಬ ಗಾಳಿ ಅಂತ ಹೇಳಲಿಕ್ಕಿಲ್ಲ. ಗಾಳಿ ಅಂತ ಹೇಳಿದರೆ ಸಾಕು, ನಮ್ಮದು ಇಲ್ಲಿ ಕುರ್ಸಿ ಎಲ್ಲ ರಟ್ಟಿ ತಾರದ ಮುದೆಲ್ದ ಗುಂಡಿಗೆ ಹೋಗ್ತದೆ. ಅರ್ಸಿ ಸ್ವಪ್ನ ಕಾಮಿಡಿ ಮಾಡೋದು ಮಾರ್ರೆ, ಫೇಕ್ ಕೇಕ್ ಅಂತ ಹೇಳಿ. ಕರೆಕ್ಟ್ ಮೆಷನ್ನ. ಹೌದಾ ಹರ್ಷಿತಾ, ನಾನು ಇವಾಗ ಅಂದುಕೊಂಡೆ. ಊಸು ಗಮ್ಮತ್ತು ಕಾಮಿಡಿ. ಎಂತದ ಕಾಮಿಡಿ ಹರ್ಷಿ? ಹೌದಾ ಯಾಕೆ? ನನಗೆ ಒಂದು ದೃಷ್ಟಿ ತೆಗೀರಿ ಸ್ವಪ್ನಕ್ಕ. ಯಾವುದರಲ್ಲಿ? ಲಿಂಬೆ ಪುಳಿ ಎಲ್ಲ ತೌತೆಯಲ್ಲಿ ತೆಗಿಬೇಕಾ ನಿಂಗೆ? ತೌತೆಯಲ್ಲಿ ತೆಗಿಬೇಕವ ಹರ್ಷಿ. ಎಂತಾಯಿತು ಲೈವ್ ಸರಿ ಮಾಡಿ? ಎಂತವ ಅವಳ ಲೈವ್ಗೆ ಯಾರ ಕಣ್ಣು ಹಾಕಿದಾರೆಯಾ? ನಾನು ಹೇಳಿದ್ದೇನೆ ಲೈವ್ಗೆ ಬರೋಕ್ಕಿಂತ ಮುಂಚೆ ಒಂದು ದೊಡ್ಡ ತೆಂಗಿನಕಾಯಿನ 3 ಸುತ್ತಿ ಮೊಬೈಲಿಗೆ ಹೊಡಿ, ಆಗ ದೃಷ್ಟಿಯೆಲ್ಲ ಹೋಗ್ತದೆ, ಮತ್ತೆ ಆನ್ ಮಾಡೋದು ಹೇಳಿದ್ದೇನೆ. ಹರ್ಷಿ ನಿನ್ನ ಅಚ್ಚು ಹೇಳಿದ್ದು ಜಗಳ ಮಾಡಲಿಕ್ಕೆ ಹೋಗಿದ್ದಂತ. ನೀನು ತಲೆ ಸ್ನಾನ ಮಾಡಿ 3 ದಿವಸ ಆಯ್ತಂತೆ, ಆಗಿದೆ ಅಂತೆ. ಹೌದಾ 3 ದಿವಸ ಆಯಿತು, ಮಾಡಲೇ ಇಲ್ಲ ಅವಳು. ಸ್ವಪ್ನಕ್ಕ ನನ್ನ ಯಾನು ಟೆಲಿಫೋನ್ದೆ ತೊನ್ನಿ ರಗಾಲೆಜ್ಜಿ ಊಸು ಎಂತ ಬಟಾಟೆ ತಿಂದು ಬಂದದ? ಹೌದಾ ಇವತ್ತು ನನಗೆ ಬಟಾಟೆ, ಅವಳಿಗೆಲ್ಲ ಊಸಿಗೆಲ್ಲ.
ಕನ್ನಡ ಸ್ವಚ್ಛವಾಗಿ ಮಾತಾಡಿ ಅಕ್ಕ. ಯಾಕೆ ಪುಡಿ ಪುಡಿ ಮಾಡ್ತೀರಾ? ಏ ಪುಡಿ ಪುಡಿ ಇಲ್ಲಿ ಎಲ್ಲ ಗಡಿಬಿಡಿ ಆಗಿದೆ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಸ್ವಪ್ನ ಬರತೆಕ್ಕ ಅದು ಎಂತದ? ನಾನು ಬಟಾಟೆಯ ನನಗೆ ಇವತ್ತು. ಅವಳಿಗೆ 2 ಮ್ಯೂಟ್ ಅಂತ ಮುಟ್ಟೆ ಮ್ಯೂಟ್ ಬಾಯಿ ಊಸು. ಎಂತದ ಹರ್ಷಿತಾ? ಎಂತ ಹೇಳಿದಂತ ನನಗೆ ಒಂಚೂರು ಅರ್ಥ ಆಗ್ಲಿಲ್ಲವ ನೀನು. ಅಚ್ಚು ಅದು ಒಳಗೆ ಆಚೆ ಈಚೆ ಹೋಗುವಾಗ ಇದು ಗೋಣಿಯಲ್ಲಿ ಹಾಕಿ ತಕೊಂಡು ಹೋಗಿ. ಯಾವುದವನ್ನವ? ತೌತೆಯನ್ನ? ಸ್ವಪ್ನ ನೀವು ಬಟಾಟೆ ತಿಂದರೆ ಜಾಸ್ತಿಯ ಬಿಡುದು. ಈಗಲ್ಲ ಎಲ್ಲರಿಗೆ ಸಹ ಹೋಗ್ತದೆಯಾ ಬಾಯಲ್ಲಿ ಹೋಗ್ತದೆ ಎಲ್ಲರಿಗೆ ಸಹ. ಕುಂಬಳಕಾಯಿಯಲ್ಲಿ ದೃಷ್ಟಿ ತೆಗಿರಸಿತ. ಯಾಕೆ ನಿಶಾಂತ್ ಕುಂಬಳಕಾಯಿ ತೌತೆಯಲ್ಲಿ ಆಗುದಿಲ್ವಾ? ತೌತೆಯಲ್ಲಿ ದೃಷ್ಟಿ ಆಗುದಿಲ್ಲ ಅಲ್ಲಯ್ಯ. ಮೀನ್ದ ಮುಟ್ಟೆಗೆ ಅತ್ತ ಬ್ರಜ್ಜು ಅಲ್ಲಿಗೆ ಒಂದು ತೌತೇಡು ದಿಶು ದೆಪ್ಪುನಪ್ಪ ಕಜಿಪುಗಲ ಹಾಪುನಿ ಆನೊಂಜಿ ಸೋಕ್ರು ಮೀದು ಬಲ ಬೇಗ. ನಾನು ಇನ್ನು ಮೇಲೆ ಕನ್ನಡದಲ್ಲಿ ಮಾತಾಡೋದು ಏನು ಬೇಜಾರಿಲ್ಲ ತಾನೇ? ಮಾತಾಡ ನೀನು ಕನ್ನಡದಲ್ಲಿ ಮಾತಾಡೋದಕ್ಕೆ ಪ್ರಾಬ್ಲಮ್ ಎಂತ ಉಂಟು? ನಾವು ಸಹ ಮಾತಾಡ್ತೇವೆ ಆಯ್ತಾ. ನೀನು ಕನ್ನಡದಲ್ಲಿ ಮಾತಾಡ ನಮಗೆ ಸಹ ಬರ್ತದೆ. ಬಾಯ್ ಮಾತಾಡ್ಬೋದು ಆಯ್ತಾ. ಮಾತಾಡಿ ಎಂತ ಬೇಜಾರಿಲ್ಲ, ಟೆನ್ಷನ್ ಮಾಡಬೇಡಿ. ಊಸು ನಾವು ಬಟಾಟೆ ತರೋದಿಲ್ಲ ಮನೆಗೆ. ಯಾಕೆಯಾ ಸ್ವಪ್ನ? ನಿಮಗೆ ಬಟಾಟೆ ಅಲರ್ಜಿಯವ? ಈಗ ಬಟಾಟೆಯಲ್ಲಿ ಎಷ್ಟು ಇದುಂಟು ಗೊತ್ತುಂಟಾ? ಕ್ಯಾಲ್ಸಿಯಂ ಎಲ್ಲ ಉಂಟು. ಸ್ಟಾಪು ಮಾತಾಡಿ ಕನ್ನಡನೋ ಪ್ರಾಬ್ಲಮ್. ಹೌದು ಮಾತಾಡಿ. ಕುಂಬಳಕಾಯಿ ಇನ್ನು ಸ್ಟ್ರಾಂಗ್ ದೃಷ್ಟಿಗೆ ಬೇಡವಾ? ಬಟಾಟೆ ಸಾಕ? ಈಗಲ್ಲ ದೊಡ್ಡ ಲಿಂಬೆಕಾಯಿ ಅಂತ ಕಟ್ಟ ಮೊಬೈಲಿಗೆ. ಅಚ್ಚು ಭಾರತಿ ಅಲ್ಲ, ಅವರ ಹಸ್ಬೆಂಡ್ ಬೈಟ್ರೆ ಅಂತೆ. ಬೈತಾರೆ ಅಂತೆ. ಭಾರತಿ ಅಲ್ಲ, ಅವರ ಹಸ್ಬೆಂಡ್ ಯಾರಿಗೆ? ಊಟ ಆಯ್ತಾ ಹರ್ಷಿತಾ? ಎಂತದ ಕಣ್ಣದು ದೃಷ್ಟಿ ಮಂದ ಆಗ್ತಾ ಉಂಟು. ಇವಳು ನನಗೆ ಉಂಟಲ್ಲ ಅಷ್ಟು ಪ್ರಜ್ಜು ಬಂದರೆ ಸಾಕು ನನಗೆ ಕಣ್ಣು ಹಾಕಿ. ಕಣ್ಣು ಕೂಡ ಹೋಯ್ತು ನಂದೀಗ. ಕಣ್ಣೇ ಇಲ್ಲ ನಂದೀಗ. ಊಟಕ್ಕೆ ಎಂತ ಅಚ್ಚು? ಅಂದರೆ ಸ್ವಪ್ನಗೆ ಬೈಟ್ರೆ ಕ್ಯಾರೆ ಸ್ವಪ್ನ ಅಕ್ಕ ಉಂಡರೆ. ಹಲೋ ಊಸು ಹೇಗಿದ್ದೀರಾ? ಊಸು ಹೇಗಿದ್ದಾರಾ? ಊಟಕ್ಕೆ ಡಮಾರ ಕಣ್ಣು. ಇವಳುಂಟಲ್ಲ ಕಣ್ಣಿಗೆ ಕಣ್ಣು ಹಾಕ್ತಾಳೆಯಾ? ಡಮರಾಗಲಿ ಇರ್ತದವ. ಅಕ್ಕ ನೀವು ಇನ್ನೂ ಡೈಟ್ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಎಂತವ ನೀನು ನನ್ನನ್ನು ನೋಡಿದರೆ ಈಗ ನೀನು ನಾನೀಗ ಕಾಲೇಜ್ ಹೋಗೋ ಹುಡುಗಿ ಆಯಿತಾ. ಎಲ್ಲ ಕಂಟಿನ್ಯೂ ಆಗ್ತಾ ಉಂಟು. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ತಿಂತೇನೆ ಎಷ್ಟು ಬೇಕಾದರೆ. ರಾತ್ರಿ ಒಂದು ಹೊತ್ತು ಊಟ ಬಿಡ್ತೇನೆ. ಅಚ್ಚು ಇದು ಅಮ್ಮ ಮೊಬೈಲಲ್ಲಿ ಬರೋದಾ? ಅಮ್ಮನ ಮೊಬೈಲ್ ಬರೋದು? ಹೌದಂತೆ. ಎಂತವ HBT ಊಟ ಮಾಡಿಲ್ವಾ? ಇದು TV. ಭಾರತಿ ಅಕ್ಕ ನಿನ್ನೆ ರೇಷ್ಮಾ ಬಂದಿದ್ರು, ನಿಮ್ಮ ತುಂಬ ಕೇಳಿದ್ರು. ಓ ಹೌದಾ? ನಾನು ಇರಲಿಲ್ಲವ. ನಾನು ಈ ಕೋರಿದ ಕಜಿಪ್ಪು ತಿಂದು ಮಲಗಿದಲ್ವನ. ಓ ಹೌದಚ್ಚು. ನಿನ್ನೆ ಕೋರಿದ ಕಜಿಪ್ಪ ನಮಗೆ. ನಾನು ಕೋರಿ ಸುಕ್ಕ ಮಾಡಿ ಮಧ್ಯಾಹ್ನ ತಿಂದೆಯಾ? ರಾತ್ರಿ 8 ಗಂಟೆಗೆ ಬರಬೇಕಂತ ಎನಿಸಿದೆ. ಈ ಕೋರಿ ತಿಂದದಲ್ಲ ನನಗೆ ತುಂಬ ಜಡ ಆಯಿತು. ಕೋರಿ ತಿಂದು ಎಂತ ಮಾಡಿದೆ, ಮಲಗಿಕೊಂಡು ಮೊಬೈಲ್ ನೋಡ್ತಿದ್ನಾ, ಮತ್ತೆ ಜೋರು ನಿದ್ರೆ ಬಂತ. ಮತ್ತೆ ಅಲ್ಲೇ ಚೋಚ ನಾನು ಬೇಗ ನಿನ್ನೆ. ಓ ಹೌದಚ್ಚು. ಅಕ್ಷತೆ TV ನೋಡುದಾ? ಹೌದಾ, ಅವಳು TVಯಲ್ಲಿ ನೋಡುದು ನಮ್ಮನ್ನೆಲ್ಲ. ಈ ದಾದೆ ಬುಲಿಪುರು ಕುಲ್ದಿನಿ ಕನ್ನಗು ರಟ್ಟುಂಡು ಇರ್ನ ಬೋಲ್ಪುಡು ಈರು ದಾದೆಯೇ ಬೋಲ್ಪುಡು ಕುಲ್ದಿನ ಏರು ಕುಲ್ದಿನ ಒಂದು ಬೊಲ್ಪ ಈ ನಮ್ನೆ ಕತ್ತಲೆ ಉಂಡು. ಅಕ್ಕ ಲೈಕ್ ಕೊಡ್ತೆ ಬರ್ತೇವೆ ಆವಿಯೇ ದಾದ ಬೇ ಅವು ಯಾಕಡೆ ಬರ್ಸದ ಅವು ಆವಿಯೇ
ಯಾವ ಕಾಲೇಜ್ ಅಕ್ಕ? ಪಿ ಯು ಸಿ ಆರ್ ಡಿಗ್ರಿ ಕಾಲೇಜಾ ಅಕ್ಕ? ಯಾರಾ? ನಾನಾ? ಕಿಕ್ಕಿ ಅಲ್ಲ ಅರ್ಶಿನಿಕ್ ಬೈಗೆ ಅಚ್ಚು ಬೈಗೆ ಅಚ್ಚಿಗೆ ಬೈ ಅಂತೆ. ಓ ನನ್ನ ಬರಿಯಲ್ಲಿ ಮಮ್ಮಿ ಇದ್ದಾರೆ. ಸಂತೂ ಸಂತೂ ಅಕ್ಷತಾ, ನೀವು ಟಿವಿ ನೋಡ್ತಾ ಇದ್ದೀರಾ, ಅವರ ಬೇರೆ ಚಾನೆಲ್ಗೆ ಹೋಗಿ. ಹೌದು ಅಚ್ಚು ಸ್ವಪ್ನಕ್ಕ, ಅಚ್ಚು ಮತ್ತೆ ಒಂದು ಟಿವಿ ನಿಂಗೆ ಒಬ್ಳಿಗೆನಾ? ಓ ಮನೆಯ ಓನರ್ ಬಂದ್ರು, ಎಲ್ಲಿದ್ದಾರೆ? ಕಿನ್ನಿ ಕಿನ್ನಿ ಕೀ 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 ಹೆಂಚಿದೆ ಯಾವ ಪಿ ಸಿಗೆ ಮಾನಿಟರ್ ಇಲ್ವಾ ಅಚ್ಚು? ಟಿವಿ ನೋಡ್ಲಿಕ್ಕೆ ಇಲ್ಲವಾ? ಎಂತವಾ? ಹುಷಾರಾಗಿ ಹೋಗಿ ಬನ್ನಿ ಬ್ರೋ. ಸ್ವಪ್ನ ಲೋಕ, ಎಂತ ಊಟ? ಈಗ ಕಾರು ಹೋಗ್ತದೆಯಾ? ಕಾರು ಹೋಗ್ತದೆ ಈಗ. ಅಚ್ಚು ಅವರಲ್ಲಿ ಮೊಬೈಲ್ನಲ್ಲೇ ನೋಡ್ತಾ ಯಾಕಾದ್ರೆ. ಹೌದು ಹೌದು. ಈಗ ಎಚ್ ಬಿ ಟಿ, ನೀನು ಇಲ್ಲಿ ಬಾ ನನಗೆ ಬಚ್ಚದಕ್ಕೆ ನಿನ್ನೊಟ್ಟಿಗೆ ಮಾತಾಡಲಿಕ್ಕೆ. ಹಾಂ, ಒಂದು ತುಪ್ಪ ಬೇಕು, ತುಪ್ಪ 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 ಕನ್ಪಡ ಕನ ಬಜ್ಜು. ಅಚ್ಚ ಅವಳಿಗೆ ಮೊಬೈಲಲ್ಲೇ ನೋಡ್ತಾಳೆ. ಹಾಗಾದರೆ ಸ್ವಪ್ನ ಲೋಕ ಎಂತ ಊಟ ಅಂತೆ. ನೋಡ ನೋಡ, ಕಾರು ಹೋಯ್ತು ನೋಡು, ಕಾರು ಹೋಯ್ತು ನೋಡ. ಅಚ್ಚು ಟಿವಿ ನನ್ನ ರೂಮಲ್ಲಿ. ಅಚ್ಚು ಅವರೆಲ್ಲ ಯಾರ? ಪಪ್ಪ ಚೋಚ ಅಮ್ಮ ಇಲ್ಲೇ ಇದ್ದಾರೆ ಅಂತೆ. ಊಸು ಎಂತ ಊಟಕ್ಕೆ? ನಾಲ್ಡು ಪತ್ಲೆ ನಾಲ್ಡು ಪತ್ತೊಡಿಗೆ. कार 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 टाटा की टाटा के मैं टाटा के ಸ್ವಪ್ನ ಅದೇ ಎಂತವಾ ಸ್ವಪ್ನ? ಸ್ವಪ್ನ ನೈಟ್ ದೋಸೆಯ? ನೈಟ್ ದೋಸೆ ಆಗ್ಬೋದಾ? ಏಯ್ ನೀನು ಇರುವಾಗ ಬೇರೇನು. ಅಲ್ಲಿಗೆ ಹೋಗುದು, ಅಲ್ಲಿಂದ ರಿಟರ್ನ್. ಗಾಳಿ ನೋಡ, ಗಾಳಿ ಈಗ ಇಷ್ಟು ಗಾಳಿ ಬರ್ತಾ ಉಂಟು ನೋಡಿ. ಬಿದೆ ಕುಂದೆ ಬರ್ರೆ ಮೇಘನಾ ಲೈಕ್ ಡರ್. ಥ್ಯಾಂಕ್ ಯು. ನೈಟ್ ನಾನು ಯಾವಾಗಲೂ ಟಿಫಿನ್ ಮಾಡೋದು ಒಳ್ಳೇದಲ್ವಾ ಅಭ್ಯಾಸ. ಊಟ ಆಯ್ತಾ ಅಕ್ಕ? ಇಲ್ಲವ, ಇನ್ನು ಆಗಬೇಕು. ಸ್ವಪ್ನ ನನಗೆ ವೆಡ್ ಮಶ್ರೂಮ್ ಕರಿ ಸರ್ತ ಬೋಲೆ ಸರ್ತ ಬೋಬಿನಲ್ಲ. ಅಬ್ಬಾ ಫೋನ್ ಏನು ಸ್ಪೆಷಲ್ ಊಟಕ್ಕೆ? ಊಟಕ್ಕೆ ಬಟಾಟೆ ಮತ್ತು ಬೋಲ್ದುದು ಬಿತ್ತ. ಬಟಾಟೆ ಮತ್ತೆ ಬೋಲ್ದುದು ಬಿತ್ತು. ಎಂತ ಬಿತ್ತದ ಹೆಸರು ಗೊತ್ತಿಲ್ಲ. ಬೋಲ್ದಿತ್ತು, ಚೋಲಿ ತೆಗಿತಾರಲ್ಲ ಅದು. ಅದಕ್ಕೆ ಎಂತ ಅಂತ ಗೊತ್ತಿಲ್ಲ, ಮಾತ್ರ ಹೆಸರು ಹೇಳಿ. ಬಿತ್ತಿದ ಹೆಸರು ಗೊತ್ತಿದ್ದರೆ ಹೇಳಿ ಆಯ್ತಾ. ಅದಕ್ಕೆ ಬಟಾಟೆ ಟೊಮೆಟೊ ನೀರೆಲ್ಲ ಹಾಕಿದ್ದೇನೆ. ಓ ಎಂತದ ಬೋಲ್ದುದು ಬಿತ್ತ ಅಂದ್ರೆ ಅದಕ್ಕೆ ಎಂತ ಹೆಸರ? ಅಲಸಂಡೆ ಬಿತ್ತ? ಅಲಸಂಡೆ ಅಲ್ಲ ಅದು. ಈಗಲ್ಲ ಅಲಸಂಡೆ ಅಂತ ಹತ್ರ. ಅಲಸಂಡೆದಲ್ಲ ಅಕ್ಕ. ಅವರು ಯಾರು? ನಿಮ್ಮ ಮಗವ? ಹೌದಾ ಹೌದಾ. ನೈಟ್ ಕೆಲಸ, ನೈಟ್ ಅವನಿಗೆ ಡೈಲಿ ನೈಟೇ ಅವನಿಗೆ ಸಿಸ್ಟಮಲ್ಲಿ ಕೆಲಸ ಅಲ್ವಾ, ಹಾಗೇ ಹೋಗಿದ್ದವನು. ಅಲಸಂಡೆ ಅಲ್ಲವಾ, ಅದಕ್ಕೆ ಎಂಥದ ಬಿತ್ತಿ ಹೇಳ್ತಾರೆಯಾ? ಎಂತ ಗೊತ್ತಾನೆ, ಬಿಳಿಯ ಚೋಲಿ ತೆಗಿತಾರೆ ಅದರದ್ದು. ಓ ಎಂಥ ಜಾಬ್ನಲ್ಲಿದ್ದೆ ಅವನು? ಎಂತ ಗೊತ್ತುಂಟ, ಅವನು ಗ್ರಾಫಿಕ್ ಡಿಸೈನರ್.
ಗ್ರಾಫಿಕ್ ಅವನು, ಅಂದರೆ ಕೆಲಸ ಸಿಕ್ಕಲಿಲ್ಲ. ಅವನು ಗಲ್ಫಲ್ಲಿ ಫಾರಿನಲ್ಲಿ ಹುಡುಕ್ತಾ ಇದ್ದೇನೆ, ಅಲ್ಲಿ ಎಲ್ಲ ಅದಕ್ಕೆಲ್ಲ ಕೆಲಸ ಒಳ್ಳೆಯದು ಇದುಂಟು ಗೊತ್ತುಂಟು. ಅದಕ್ಕೆ ಅವನ ಅಲ್ಲಿ ಸಿಕ್ಕಲಿಲ್ಲ. ಮೊನ್ನೆ ಇದಾಗಿತ್ತು, ಪಾಸ್ಪೋರ್ಟ್ ಎಲ್ಲ ಆಗಿದೆ, ಇದೆಲ್ಲ ಬಂದಿತ್ತು ಅವನಿಗೆ, ಎಂತ ವೀಸಾ ಬಂದಿತ್ತು ಫ್ರೀದು. ಅಲ್ಲಿ ಬಾಂಬ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ದಾರಲ್ಲ, ಬಾಂಬ್ ಹಾಕಿದ್ರಲ್ವಾ, ಹಾಗೆ ಅದಲ್ಲೇ ನಿಂತಿದ್ದು, ಕ್ಯಾನ್ಸಲ್ ಆಯಿತು. ಇನ್ನೂ ರಿಟರ್ನ್ ಮಾಡಬೇಕಾದ್ರೆ ತುಂಬ ಕಷ್ಟ ಉಂಟಂತೆ ಅದು. ಹಾಗೆ ಈಗ ಎಂತ ಮಾಡ್ತೇನೆ ಗೊತ್ತುಂಟಾ, ಈ ಮೋರು ಕಂಪನಿ ಉಂಟಲ್ಲ ದೊಡ್ಡದ್ದು, 3 ಕಂಪನಿಯಲ್ಲಿ ಅವನು ಸಿಸ್ಟಮಲ್ಲಿ ಕೆಲಸ. ಓ ಎಂಥ ಜಾಬ್ನಲ್ಲಿ, ಅಬರ ಅಲ್ಲವಾ ಬೋಲ್ದಿದ್ದು. ನಮಸ್ತೆ ವಾ ಆಂಟಿ, ಅಂಕಲ್ ಬಂದ್ರಲ್ಲ, ಅದು ಅಬರೇವಾ. ನನಗೆ ಸತ್ಯ ಹೇಳ್ತೇನೆ, ನನಗೆ ಬಿತ್ತಿದೆಲ್ಲ ಗೊತ್ತಿಲ್ಲ ಆಯ್ತಾ ಹೆಸರು. ನನಗೆ ಒಂದು ಗೊತ್ತುಂಟು, ಕಡಲೆ, ಬಿಳಿ ಕಡಲೆ, ಕೆಂಪು ಕಡಲೆ, ಮತ್ತು ಲತ್ತ ಬಿತ್ತುಂಟಲ್ಲ, ಅದಕ್ಕೆ ಎಂತ ಹೇಳ್ತಾರೆ, ಹಲಸಂಡೆ ಬಿತ್ತ. ಓ ಹೌದಕ್ಕ, ಎಂತ ಲತ್ತಂಡೆ ಬಿತ್ತ, ನಾವು ಲತ್ತಂಡೆ ಹೇಳ್ತೇವೆ ಸ್ವಲ್ಪ, ನಿಂಗೆ ಗೊತ್ತಾಗ್ತದಲ್ಲ, ಅದು ಗೊತ್ತುಂಟು. ಮತ್ತು ತೊಗರ್ಸಲೆ ಗೊತ್ತುಂಟು. ಮತ್ತೆ ಗೊತ್ತಿಲ್ಲ ಸ್ವಪ್ನ, ಇಷ್ಟು ದಿನ ಬಂದು ಗೊತ್ತಿಲ್ಲ ನಿಮಗೆ, ಎಂತ ಗೊತ್ತಿಲ್ಲ. ಗುಡ್ ನೈಟ್ ಅಂತೆ ಮೇಘದ. ಈಗ ಮೇಘ ಮೊನ್ನೆ ಒಬ್ಬ ನಿನ್ನ ಲೈವಿಗೆ ಬಂದಿದ್ದಲ್ಲ, ಒಟ್ಟಿಗೆ ಮುತ್ತು ಕೊಡ್ತೇನೆ ಅಂತ, ಅವನು ಈ ಲೈವಿಗೆ ಬಂದದಲ್ಲ, ಪಿನ್ ಮಾಡಿ ಸರಿ ಬೈದದ ಅವನಿಗೆ. ಅವನು ಹೇಳಿದ್ದು ಎಂತ ಗೊತ್ತುಂಟ, ಇನ್ನು ನಾನು ಯಾರ ಲೈವಿಗೆ ಹೇಳುದಿಲ್ಲ ಅಕ್ಕ, ನನ್ನನ್ನು ಬಿಟ್ಟು ಬಿಡಿ ಅಂತ ಹೋಗಿದೆ, ಬಿಟ್ಟಿದ್ದೇವೆ. ಇಲ್ಲ ಹೌದು, ನಾನು ಹಾಗೆಲ್ಲ ಕೇಳುವುದಿಲ್ಲ. ಇಲ್ಲ ಉಸು, ನಾನು ಹಾಗೆಲ್ಲ ಕೇಳುವುದಿಲ್ಲ. ಎಂತವಾ ಮಂಜುನಾಥ, ಊಟ ಇನ್ನೂ ಆಗಬೇಕಾ? ವಾ ಡಾಕ್ಟ್ರು ಹೊರಟೆ. ಏನ್ರಿ ಮೇಘನವರೇ, ಎಲ್ಲ ಲೈವಲ್ಲಿನ ಅದೇ ಅವನದ್ದು ನಾನು ನೋಡಿದೆ. ಇಲ್ಲ, ಅವನನ್ನು ನಾವಿಲ್ಲಿ ಕಟ್ಟಿ ಹಾಕಿದ್ದೆಲ್ಲ ಹಗ್ಗದಲ್ಲಿ, ಬಿಡಲೇ ಇಲ್ಲ. ನನ್ನನ್ನು ಬಿಡಿ ಅಕ್ಕ, ಇನ್ನೂ ಹೇಳುದಿಲ್ಲ, ನಾನು ಹೇಳಿದೆ, ಹೇಳುದಲ್ಲ ಮಗ್ಗದ್ದು. ಇನ್ನೊಂದ್ಸರ್ತಿ ಎಲ್ಲಿಯಾದ್ರೂ ನೋಡಬೇಕು ನಿನ್ನನ್ನು. ಇನ್ನೂ ಆ ಥರ ಹೇಳುದಿಲ್ಲ, ಅಮ್ಮಯ್ಯ ಕೈ ಮುಗಿತೇನೆ ಅಂತ ಹೇಳಿ ಹೋಗಿದ್ದೇನೆ. ಮತ್ತೆ ಬಂದಿದ್ದಾನೆ ಎಲ್ಲಿ ಹೋಗುತ್ತೆ, ನಮಗೆ ಬರಲಿಲ್ಲ. ಸ್ವಪ್ನ, ನೀವು ತಮಿಳ್ನಾಡವರಾ? ನಮಸ್ಕಾರ ಅಕ್ಷಯ್ ಅವರೇ. ಇವರು ಎಲ್ಲರಿಗೂ ಡಾಕ್ಟ್ರ್ ಅಂತ, ಹೌದಾ? ಈಗ ನನಗೆ ಮೈಗ್ರೀನ್ ತಲೆ ಬರಲಿಕ್ಕೆ ಅಂದಾಜು ಆಗ್ತಾ ಉಂಟು. ಉಂಡರೆ ಮೇಘ ಉಂಡನ ಅಂಚಿನ ಮಸ್ತ್ ಆಂಬುಲೆನ್ಸ್ ಸೌಂಡ್ ಕೇಂಡಿ ಅಲ್ಪ ಅಲೆ ಕೇಂಡ ಅಕ್ಕ ವನಸಾಂಡ ಏ ಅಕ್ಷಯ್ ಒನ ಸಾತಿಜಿ ಬೊರ್ಚಿ ಬಂಡದುಲ್ಲೆ ಯಾ ಉಣ್ಪುಜಿ ನೈಟ್ ಮೇಘನಾ ಯಾರು ಎಲ್ಲ ಲೈವ್ನಲ್ಲಿ ಇರೋದು? ಇವರು ಅಕ್ಷಯ್ ಅವರು. ಅವನು ಊಸು ಒಬ್ಬ ಇದ್ದಾನೆ, ಎಂತ ಗೊತ್ತಿಲ್ಲ, ಮುತ್ತು ಕೊಡ್ತೇನೆ ಅಂತ ಹೇಳ್ತಾ ಇರ್ತಾನೆ ಮಂಗ ಅವನು. ಇಜ್ಜಿ ಇತ್ತೆ ಒಂದು ಮಲ್ಬೋಡು ಕೇನು ಜಿ ನಾನೇ ಕೇನಂದೆ. ಓಕೆ ಮೇಘು. ಅಲ್ಲ, ನಾನು ಮಂಗಳೂರು ತುಳು, ನನ್ನ ಮನೆ ಚೆನ್ನೈ ಮನೆ, ಈಗ ಇರೋದು ದೆಹಲಿ. ಓ, ಸ್ವಪ್ನದ ದೆಹಲಿಯಲ್ಲಿ ಇರುದಾ? ಓ, ಕೆಲಸ ಮಾಡೋದಾ ಸ್ವಪ್ನ? ಹ್ಞೂ ಅಕ್ಷಯ್ ಅವರೇ. ಗಾಳಿ ಇರದೆ ಗಂಧವಿಲ್ಲ, ನಾನಿಲ್ಲ. ಸ್ವಪ್ನ, ಅದೇ ಗೊತ್ತಾಯಿತು, ನೀವು ನೈಟ್ ದೋಸೆ ಅಂದಾಗ ಗೊತ್ತಾಯಿತು. ಸ್ವಪ್ನಕ್ಕ ಅಪ್ಪಟ ಭಾರತೀಯ ನಾರಿ. ನಾನು ಕೆಲಸ ಮಾಡೋದು ಮನೆಯಲ್ಲಿ ಪಾತ್ರೆ ತೊಳೆಯೋದು, ನೆಲ ಗುಡಿಸೋದು, ಅಡಿಗೆ ಮಾಡೋದಕ್ಕ. ಓ, ಮನೆಯಲ್ಲೇ, ನಿಮ್ಮ ಮನೆಯಲ್ಲೇ ಇರೋದು, ಎಲ್ಲಿ ಹೋಗೋದಿಲ್ಲ ಹೊರಗೆ, ಗಂಡ ಮಾತ್ರ. ಒಳ್ಳೇದಲ್ವಾ ಹಾಗೆ? ಕಿತಾಪತಿ ಹೆಂಗಸರು ಬೈಜ್ಯರ, ಕಿತಾಪತಿ ಹೆಂಗಸರು ಬೈಜಿ ಅರ್ಷಿತ ಅಲ್ಲಿ ಇತ್ತೆ ಮೀರೆ ಪೋಯಿನ ಆತ್ರೆ. ಇತ್ತೆ ಮೀಯರ ಪೋಯಿನ ಕಿತಾಪತಿ.
ತಮಿಳುನಾಡು ಜನರಲ್ಲಿ ನೈಟ್ ದೋಸೆ ಇಡ್ಲಿ ಅಂತ ಆ ಥರ ತಿನ್ನೋದು. ಕೆಲವು ಇಲ್ಲಿ ಸಹ ಈಗ ಕರ್ನಾಟಕದಲ್ಲಿ ಕೂಡ ನಿಮ್ಮದು ಇದೆ ನಾಷ್ಟ ಮಾಡ್ತಾರೆ ಸಾಯಂಕಾಲಕ್ಕೆ. ಅಕ್ಷಯ್ ಅವರೇ ಬಾಯ್, ಗುಡ್ ನೈಟ್. ಅಕ್ಕು ಬಾಯ್, ಗುಡ್ ನೈಟ್. ಓಕೆ ಓಕೆ, ಬಾಯ್ ಬಾಯ್ ಮೇಘು. ಊಸು ಹೌದು. ಮಂಜು ಅಚ್ಚು ನೀವು ಅಪ್ಪಟ ಕುಡ್ಲದ ನಾರಿ ಅಚ್ಚು. ಓಕೆ ಬೇಗು, ಗುಡ್ ನೈಟ್, ಟೇಕ್ ಕೇರ್. ಮಂಜು ಯಾಕೆಯ ನಗಳದು? ಗಂಡನ ಫುಡ್ ಸ್ಟೈಲಿ ಪತ್ನಿಗೆ ಕೂಡ ಆಗಿಬಿಡ್ತು. ಅದು ಹಾಗೇನೆ ಅಲ್ವಾ? ಬಾಯ್ ಅಕ್ಷು, ಅದು ಹಾಗೇನೆ ಅಲ್ವಾ? ಇದು ರೂಲ್ಸು, ಅರ್ಥ ಆಯ್ತಾ? ಗಂಡ ಎಂತ ತಿಂತಾರೆ ಹಾಗೆಯೇ ಹೆಂಡತಿ ತಿನ್ಬೇಕಂತ ಏನಿಲ್ಲ. ಗಂಡ ಕುಡಿತಾರೆ ಅಂತೇಳಿ ಹೆಂಡತಿ ಕುಡಿತಾರ? ಹೌದವ ಊಸು. ನೈಟ್ ಊಟ ಮಾಡೋದು ಈಗ ಎಲ್ಲರೂ ಕಮ್ಮಿ. ಈಗ ಮಂಗಳೂರಿನಲ್ಲಿ ಕೂಡ ಹಾಗೇನೆ ಸ್ವಲ್ಪ ಎಂತ ಗೊತ್ತುಂಟಾ, ಬೆಳಿಗ್ಗೆಲ್ಲ ಮಧ್ಯಾಹ್ನಕ್ಕೆ ಊಟ, ಮಧ್ಯಾಹ್ನಕ್ಕೆ ಮಾತ್ರ, ರಾತ್ರಿಗೆಲ್ಲ ಒಟ್ಟಿಗೆ ಇರ್ತಾರಲ್ಲ ಆಗ ಎಂತ ಮಾತ್ರ ನಾಷ್ಟ ಮಾಡ್ತಾರೆ, ಅದೇ ತಿಂತಾರೆ ಜಾಸ್ತಿಯಾಗಿ. ನಾನು ಕುಡ್ಲ ಅಲ್ಲವಾ, ಮತ್ತೆಂತವ ನೀನು? ಜಸ್ಟ್ ಬರ್ಪ್ಯಾಕ್ ವಾ ಬಲೆ ಸ್ವಪ್ನ. ಹೌದು. ಊಸು ನೀವು ಯಾವ ಊರು? ಅವಿನಾಶ್ ಹಾಯ್. ಎಲ್ಲಿದ್ದಾರೆ ಅವಿನಾಶ್? ಇಲ್ಲಿಯಾ? ಕುಡಿಯೋದು ಅದು ಒಂದು ಲೆಕ್ಕ ಬೇರೆ. ಎಂತ ಈಗ ಹೆಂಗಸರು ಸಹ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಗಂಡಸರಿಗೆ ಮಾತ್ರ ಬಾರಲ್ಲ, ಹೆಂಗಸರಿಗೆ ಸಹ ಬಾರ ಉಂಟು ಈಗ. ಸ್ವಪ್ನ எப்படி இருக்குங்க? நீ அப்படிதான் இருக்கிற? நீ எங்கதான் இருக்கிற? ಸಾಪ್ಡಿಯಾ? ಹಾಗೆ ಸ್ವಲ್ಪ ಅರ್ಥ ಆಗ್ತದೆ ಆಯ್ತಾ ತಮಿಳು ಕೂಡ. ನಾವು ಮೊಬೈಲಲ್ಲಿ ಜಾಸ್ತಿ ನೋಡ್ತೇವಲ್ಲ, ಸುಲಭ ಕಲೀಲಿಕ್ಕೆ. ತಮಿಳು ಭಾಷೆ ಒಳ್ಳೇದಾಗ್ತದಲ್ಲ, ನಂಗೆ ಇಷ್ಟ. சாப்பிட்டீங்களா உசு? ஓ உசு, நான் நல்லா இருக்கிறேன். சாப்பிட்டீங்களா உசு? என்ன சாப்பிட்டீங்க உசு? உசு நீ என்ன சாப்பிட்டீங்க? ಸಾಪ್ಟಿಗೆ ಅಲ್ಲ, ಅವರು ಯಜಮಾನ್ರು ತಮಿಳಲ್ವಾ? ಓ ಅಂದ. ಸ್ವಪ್ನ ಯಜಮಾನ್ರು ತಮಿಳ್ನವರಾ? ಊಸು ಎಕಡೆ ಯಾವಾಗ ಶಿಫ್ಟ್ ಆದೆಯಾ? ಊಸು ಕಡೆ ಯಾವಾಗ ಶಿಫ್ಟ್ ಆದೆ? ಎಂತದಾ? ಬಾಯ್. ಊಸು ನಿಮಗೆ ಹೇಗೆ ಗೊತ್ತು? ಹೌದಾ, ನೀನೆಂತದ ಸ್ವಪ್ನ ಬರೀಲಿಲ್ಲ ಅಲ್ಲ ನಿನ್ನ ಇದರಲ್ಲಿ ಬಯೋದಲ್ಲಿ? ಅವರಿಗೆ ಹೇಳಿದರು. ಎಂತದ ಊಸು? ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಸತ್ಯವತಿ ಸತ್ಯವತಿಗೆ ಬರುತ್ತೆ, ನನಗೆ ಬರುತ್ತೆ ಸ್ವಲ್ಪ ಸ್ವಲ್ಪ. ಅಲ್ಲ, ಅವರು ಚಿಂಚಾಂಗು. ಆಂಟಿ ಅಂತೆ ಅಲ್ಲ, ಶುಂಠಿ. ಹಾಗಾದರೆ ಲೋಕಿ ಹಾಯ್. ಅಕ್ಕದ ಆದ ಕಜಿಪು ಅಬಿಯ ಬಾಟಾಟೆಲ್ಲ ಬಿತ್ತಲ್ಲ.
ಅಕ್ಕ ಮ್ಯೂಟು ಸರಿ ಅಂಡ ಮ್ಯೂಟ್ ಅಕ್ಕ. ಸ್ವಪ್ನ ಪ್ರೇಮ ವಿವಾಹವ ಎಂದು ಯಾವ ಊರು? ಮಂಗಳೂರು. ಊಸು ಎಂತ ನಿಮ್ಮದು ಇಂಟರ್ವ್ಯೂ? ಹೌದಾ ಊಸು, ಅದೆಲ್ಲ ಯಾಕೆ? ಸರಿ ಆಯಿತು. ಓ ಗೋಡೆಗ ಉಂದಿನ ಪೂರ ಆಯ್ ಬೈ. ಊಸು ನೀವು ಯಾವ ಊರು? ಸ್ವಪ್ನ ಆಯಿತು ಆಯಿತು, ಇನ್ನೂ ಏನು ಕೇಳಲ್ಲ. ಎಂತ ಗೊತ್ತುಂಟಾ ಊಸು, ನಾವೀಗ ಲೈವಲ್ಲಿ ಕೇಳ್ತೇವಲ್ಲ, ಅದೆಂತ ಗೊತ್ತುಂಟ, ಈ ಬ್ಯಾಡ್ ಜನಗಳು ಇರ್ತಾರೆ ಗೊತ್ತುಂಟ, ಅದನ್ನೇ ಅವರ ಅಡ್ವಾಂಟೇಜ್ ತಗೊಳ್ತಾರೆ. ಅಂದರೆ ಅದನ್ನು ಕೇಳಿ ಮತ್ತೆ ಇನ್ನೊಬ್ಬರಿಗೆ ಹಾಗೆ ಹೇಳ್ತಾರೆ, ಅದೆಲ್ಲ ಇಷ್ಟು ತಗೊಳ್ತಾರೆ. ಈ ಲೈವಲ್ಲಿ ಹಾಗೇನೆ, ಒಬ್ಬರು ಸರಿ ಇರ್ತಾರೆ, ಒಬ್ಬರು ಸರಿ ಇದ್ದಿಲ್ಲ, ಅದೇ ನಮಗೆ ಪ್ರಾಬ್ಲಮ್ ಜಾಸ್ತಿ. ಇದು ಮನೆ ಅದು ಕೇಳಿದರೆ ಹಾಗೇನೆ ಕೇಳಬಾರದು. ಹೆಲೋ ಹಾ ಆಲ್. ಕಡಲಪ್ಪೆ ಜೋಕುಲು ಒಂದು ಲೈಕ್ ಕೊಡ. ಲೋಕ ಇನ್ನು ಏನು ಕೇಳಲ್ಲ. ಜಗದೀಶ್ ಹಾಯ್. ಕಡಲಪ್ಪೆ ಜೋಕುಲು ಬಂದ್ರು, ಲೈಕ್ ಕೊಡ. ನನಗೆ ಲೈಕ್ ಕೊಟ್ಟಿಲ್ಲವ ಇವನು, ಯಾಕೆ ಹೀಗೆ ಮಾಡೋದಂತ ಗೊತ್ತಾಗೋದಿಲ್ಲ. ಜಗದೀಶ್ ಒಂದು ಲೈಕ್ ಕೊಡಿ. ಲೈವಿಗೆ ಬಂದವರು ಯಾರಾದರೂ ಇದ್ರೆ ಲೈಕ್ ಕೊಡಿ ಆಯಿತಾ. ಎಂಥದ ನರ ಎಲ್ಲ ಎದ್ದು ಎದ್ದು ನಿಂತಿದೆ ಮಂಡೆದು. ಊಸು ಆಯಿತು ಬಿಡಿ. ಹಾಯ್ ಸ್ವಪ್ನ. ಓ ಹಾಸನವಾ? ಈಗೆಲ್ಲ ಹಾಸನ ಅಲ್ಲವದು, ಅದು ರಾಜ್. ಯಾರ ರಾಜ? ಓ ರಾಜ ನಿನ್ನ ರಾಜ. ನಾನು ಕೂಡ ಇವಾಗ ಕೊಟ್ಟಿದ್ದು. ಎಬೇ ನೀವು ಈಗ ಕೊಟ್ಟಿದ್ದ, ಲೈಕ್ ಕೊಟ್ಟಿಲ್ವಾ? ರಾಜ್ ಹಾಯ್ ಎಂಚ ಉಳ್ಳಾರು ಆಯ್ಕದಾನೆ ಎನ್ನ ಲೈವ್ಗೆ ಬರ್ರೆ ಬರ್ಪುನಿ ಇಜ್ಜಿ. ಸ್ವಪ್ನ ಏನ ಮೊಬೈಲ್ ಅಟ್ಟುನಾ ಅಂದು ಸ್ವಪ್ನ. ಹಾಂ ಹಾಂ ಸೂಪರ್. ಆಯ್ ಬರ್ಪುನಿ ಇಜ್ಜಿ ಎನ್ನ ಲೈವ್ಗೂ ಕೊಟ್ಟಿದ್ದು. ಥ್ಯಾಂಕ್ ಯು ಸು. ಏ ಕಡಲು ಕೊರುಮಾರೆ ಒಂಜಿ ಲೈಕ್ ಕೈ ಬೇನೆನ ನಿನ್ನ ಒಲ್ತು ಮಾಡುವೆ. ಈ ಗಾಳಿ ನಾನು ಕೊನೊಪ್ಪು ಅರ್ಧ ಅಟ್ಟೆ ದಕ್ಕುನ ಈ ಗಾಳಿಯ ನಾನು ಡೌಟೇ ಇಂಕ್ ನಾನು ಒಂತೆ ಬರ್ತಾ ನೆಟ್ವರ್ಕ್ ಪೂಜೆ ಸಂತೆ ಇಂದು ನೈಟ್ ಲೈವ್ ಮಂತ್ ಅಂಚೆನೆ ಬೊಕ ಪಗೇಲಿ ಯಾನ್ ಲೈವ್ ಮಂತ್ನ ಟೈಮಿಂಗ್ ತಿಕ್ಕುಜಿ ಇಂಕ್ ಯಾನೇನು 10 ಗಂಟೆಗೆ ಎನ್ನ ಬೇಲೆ ಆಪುಂಡ ಅವಲ ಆಪುಜಿ ಮಧ್ಯಾಹ್ನ ಮನ್ಪು ಕನ್ನಾಗ ಒನ್ನ ಸಾಯ ಒಂತೆ ಬೂರ್ವೆ ಯಾನು ಕಣ್ಣು ಗುರ್ನು ಜಾಸ್ತಿ ಜೆಪ್ಪಿದ್ರೆ ಆಪುಜಿ ಬೂರೋ ಒನ್ನು ಮೂಲು ಬಲ್ ಬರ್ಸ ಎಂಚಿನ ಗಾಳಿ ತೂಲೆ ಯಾರ್ಸಿ ಅಂಚಿದ್ದು ಪಡ್ಡೆ ಸೈಡ್ ಅದಾದನ ಭಾರಿ ಗಾಳಿ ಬರ್ಸ ಈ ಸರ್ತಿ ಕಡಲ್ ಬರ್ಪುಣ ಲಕೊಂದು ಯಾನ್ ಸ್ಲ್ಯಾಬ್ ಕಡಲ್ ಬತ್ತನೆ ಯಾನ್ ಸ್ಲ್ಯಾಬ್ದ ಮಿತ್ತು ಪೋಪೆ ಯಾ ಮಿತ್ತು ಬೋದುಂತುವೆ ತಾರೆ ಪುರ ಬಲ್ಲ ಬರ್ಸ ಮುಲ್ಪ ಅಕ್ಕ ಗಟ್ಟಿ ಕುಲ್ಲಿ ಕಂಬ ಬತ್ತಂದು ಕುಲ್ಲಿ ಇಜ್ಜಿ ಅಂದ ಕುರ್ಸ್ಬತ್ತಂದೆ ಗಟ್ಟಿಡು ಅಟ್ಟಡಿಗೆ ಏನು ಬೊಲ್ಲ ಬರ್ಸ ಉಂಟಿಗೆಲ್ಲ ವನಸಾಂಡೆ ಸ್ವಪ್ನ ಸಂಗಪ್ಪ ಕುಮಾರ್ ಹಾಯ್ ಅರ್ಸಿ ಲೆಪ್ಪುನ್ ನಮ್ಮ ಕಡಲ್ದಾರ್ ಕಡಲ್ ಬಾರಿ ಜೋರುಂಡು ಈ ಸರ್ತಿ ಕೊನಪುಣ ಅಂದೆ ನಾನು ಈ ಸರ್ತಿ ಕುಹು ಕುಹು ಹೋಗಿ ದೋಸೆ ಕೋರಿ ಪುಳಿ ಮುಂಚಿ ದೋಸೆ ಕೋರಿ ಪುಳಿ ಮುಂಚಿಗೆ ಕಡಲ ಮಗೆ ಹಾಯ್ ಕಡಲದ ಮಗ ನಿಕ್ಕು ಉಡಲದ ಸುಲ್ ಮೇಲು ಇರ್ನಾಂಡೆ ಮನಸ್ಸು ಬ್ರೋ ರಾಮಣ್ಣ ಓ ರಾಮಣ್ಣ ಯಾಮಾರಪ್ಪರ ಎಂತದ ಹೆಸರು ಎಂತದ ಇದು ಪೂರ ಬ್ಯಾರೆಡ್ ಬಜ್ಜಿ ಪ್ಲೇಟ್ ಎಂತ ಮೊಬೈಲ್ ಪೋಪುಂಡು ಮಾರೆ ಗಟ್ಟಿ ಬತ್ತು ಮೊಬೈಲ್ ಸಂತೆ ವಾ ಗಾಲಿ ಬಂದಾಗ ಭಾರಿ ಒಂಜಿ ಖುಷಿ ಆಪುಂಡು ರಾತ್ರಿಗೆ ಜಪ್ಪರೆ ಅಂತ ಭಾರಿ ಶೋಕು ಒಡೆ ಪೋಯೇರು ಮಾತ ಮೂಲೆ ಎತ್ತೀರು ಮಾತ ಒಡೆ ಬಲ್ತಾನ ಪೂರ ಬರ್ಸಕ್ಕೆ ಪೋಯೇರ ಪೂರ ಬಲ್ಲಾಡು ಗಾಲಿಗೆ ಡಾಕ್ಟರ್ ಬತ್ತೇರು ಕೇಂದು ಪೋಯೇರು ನಿನ್ನ ಕಿತಪತಿ ಹೆಂಗ ಸೋಂಡು ಉಂದು ಈ ಕಿತಪತಿಗೆ
ಮಂಗಳೂರಿನಲ್ಲಿ ತಮಿಳ್ ಜನರಿಗೆ ಮರ್ಯಾದೆನೇ ಕೊಡಲ್ಲ. ಎಂತ ಗೊತ್ತಲ್ಲ, ಕೊಡ್ತಾರೆ, ಕೊಡುವವರಿಗೆ ಮರ್ಯಾದೆ ಮಂಗಳೂರಿನವರು ಒಳ್ಳೆ ಕೊಡ್ತಾರೆ. ಜೀವಕ್ಕೆ ಜೀವ ಬೇಕಾದರೆ ಕೊಡ್ತಾರೆ ಮಂಗಳೂರಿನವರು. ಅದೇ ಥರ ಈ ಅವರ ಕೆಲವರು ಎಂತ ಮಾಡ್ತಾರೆ ಗೊತ್ತುಂಟ, ತಮಿಳ್ನವರು ಬಂದರೆ ಅವರದ್ದು ಕಿತಾಪತಿ ಬಿಡ್ತಾರೆ ಅಲ್ಲಿದು. ಮತ್ತು ಇಲ್ಲಿಯವರು ಬಿಡ್ತಾರೆ, ಮಂಗಳೂರಿನವರು ಬಿಡಲ್ಲ. ಮಂಗಳೂರು ಉಂಟಲ್ಲ, ಯಾರಿಗೆ ಸಹ ಬಿಡಲ್ಲ. ತಲೆ ಬಗ್ಗುವುದಷ್ಟು ತಲೆ ಬಗ್ತಾರೆ ಮಂಗಳೂರು, ಆಯಿತಾ. ಮಂಗಳೂರು ಅವರು ಹಾಗೇನೆ, ಎಷ್ಟು ಬಗ್ಬೇಕು ಅಷ್ಟೇ ಬಗ್ತಾರೆ. ಜಾಸ್ತಿ ಬಗ್ಗಿದ್ರೆ ನಮ್ಮನ್ನು ನೆಲಕ್ಕೆ ಬಡಿತಾರೆ, ಗೊತ್ತಾಯ್ತಾ. ಅದಕ್ಕೆ ಬಗ್ಗುವಷ್ಟೇ ಬಗ್ತೇವೆ, ಜಾಸ್ತಿ ಬಗ್ಗಿಸಿದ್ರೆ ತೆಗೆದು ಅವರನ್ನು ನಾವು ಬಗ್ಗಿಸ್ತೇವೆ. ಹಾಗೆ ಫುಲ್ಲು ಗಾಳಿ ಅಲ್ವಾಕ್ಕ. ನೀನು ತಮಿಳ ತಪ್ಪ? ನಾನು ತಮಿಳ ಜನ ಅಲ್ಲ, ನಾನು ತುಳುನಾಡಿನ ಹುಡುಗಿ ಉಸು. ಡಾಕ್ಟ್ರಿಗೆ ಮರಳಿ ಬಂದ್ಪೆ, ಯಾರ ಡೂನ್ಪೆ. ಕೆಲವರು ಕೆಟ್ಟವರಂತ ಎಲ್ಲರನ್ನ ಸಂಶಯ ನೋಡ್ತಾರೆ. 5 ಬೆರಳು 5 ಬೆರಳು ಸರಿಯಾಗಿ ಉಂಟಾ? ಇಲ್ಲಲ್ಲ. ಓಕೆ ಬಾಯ್ಗೆ. ನಮ್ದು 5 ಬೆರಳು ಕೂಡ ಸರಿಯಾಗಿಲ್ಲ, ಗೊತ್ತಾಯ್ತಾ. ಹಾಗೇನೆ ಜನಗಳು ಕೂಡ ಅದೇ ತರ ಇರ್ತಾರೆ. ಈಗ ತಮಿಳ್ನವರು ತುಂಬಾ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಬ್ಯಾಡ್ ಇರ್ತಾರೆ. ಆಗ ಅಂತೇಳಿ ಎಲ್ಲರನ್ನು ದೂರ್ಲಿಕ್ಕೆ ಆಗುದಿಲ್ಲ, ಆಯ್ತಾ. ಅರ್ಚಿತ ಅಲ್ಲ, ಹಾಗೆ ಅಂತ ಯಾರನ್ನು ಕೂಡ ದೂರ್ಲಿಕ್ಕಿಲ್ಲ, ಗೊತ್ತಾಯ್ತಾ. ಇದು ಮನುಷ್ಯರು ಮಾಡುದು ತಪ್ಪು. ಸರಿಯಾಗಿದ್ರೆ ಯಾರು ಕೆಟ್ಟವರಾಗ್ತಾರೆ ಹೇಳಿ. ಅರ್ಚಿತ, ನಾನು ಅಚ್ಚ ಕನ್ನಡ. ಹೌದಾ, ಇನ್ನೇನು ಆಷಾಢ ಮಾಸ ಶುರು ಆಯಿತು ಅಲ್ವಾ ಅಕ್ಕ. ಅದಕ್ಕೆ ಗಾಳಿ ಜಾಸ್ತಿ. ಎಂತ ಅಂತೂ ಮಳೆನೇ ಜಾಸ್ತಿ ಬರಲಿಲ್ಲ ಈ ಸರ್ತಿ. ಈ ಕಡೆ ಬಂದು ನಮ್ಮ ಮೇಲೆ ಇಲ್ಲಿ ನಿಲ್ತದೇನ ತಪ್ಪ. ಯಾವಾಗ ಸಹ ಬಗ್ಗಿದರೆ ಬೆನ್ನು ಬೆಂಡ ಆಗ್ತದೆ, ಅದಕ್ಕೆ ಜಾಸ್ತಿ ಬಗ್ಬಾರ್ದಾಯ್ತಾ. ಸ್ವಪ್ನ, ನೋ ಮೋರ್ ಕ್ವಶನ್. ಎಂಚಿನ ಯಾರ್ಸಿ ನಮ್ಮ ಮುಲ್ಪ ಒಲ್ಪ ಗುಜರಾತದ ಒಲ್ಪ ನಾ ಒಂಜಿ 10 ವರ್ಷದ ಪೊನ್ನನ್ನು 5 ದಿನ ಲಾಡ್ಜ್ ಇರ್ದಿದ್ದು 30 ಜನ ಅಲ್ಲೇನು ಪಾಪ ರೇಪ್ ಬಂದಿರು. ಉಸು ನಾವು ನಮ್ಮ ಜೀವನ ದಾರಿ ನೋಡಿಕೊಂಡು ಹೋಗ್ಬೇಕು ಅಷ್ಟೇ. ಈಗ ಕೂಡ ರಿಕ್ಷಾದಲ್ಲಿ ಕೂಡ ಹೋಗ್ಲಿಕ್ಕೆ ಸಹ ಭಯ ಆಗ್ತದೆ, ಒಬ್ಬೊಬ್ಬರನ್ನು ಕಳಿಸ್ಲಿಕ್ಕೆ ಭಯ ಆಗ್ತದೆ. ಹೋದ್ರೆ ರಿಕ್ಷಾದವರು ಎಲ್ಲಿ ಆದ್ರೆ ಕೊಂಡೋಗಿ ಮಾರಿದ್ರೆ ಮಾರಾಯ, ಅದಕ್ಕೆ ಭಯ ಆಗ್ತದೆ. ಈ ತೂತು ಜನ ಅರ್ಷಿ ನಿನ್ನ ಮಾತ್ರ ಒಳ್ಳರ್ಥ ಎಂತ ಅರ್ಷಿ ತೂತು ಜನ ತಪ್ಪ ಕೆಪ್ಪ ತೂತು ಜನ ಎಟ್ಟು ಮಾತ ಬರೋದುಂಡತ ನಮ್ಮ ಯೂಟ್ಯೂಬ್ ಬಕ್ಕ ರೆಡ್ ಇನ್ಸ್ಟಾಡ್ ಪೂರ ಎಂಚಿನ 13 ವರ್ಷದ ಪೊನ್ನ ಶಾಲೆರ್ದು ಇಲ್ಲ ಓಡೆಗ ಟ್ಯೂಷನ್ ಅದು ಬರ್ಪಿನ ಅಂದ್ ರಿಕ್ಷಾದ ಬಂಡೆ ಇಲ್ಲ ಮಟ್ಟ ಬಿಡ್ಪೆ ಮೆಕ್ಕೊನೆ ಸೀದ ಹೋಟೆಲ್ಗೆ ಆಲ್ ಕೇಂಡರ್ಗೆ ಹೋಟೆಲ್ ದಾಯ ಪೋಪಿ ನೀನು ಮುಲ್ಪೆನ ಗುರ್ತದ ಕುಲ್ಲಿ ರಾಡೆ ಮಟ್ಟ ಪೋದು ಬಕ್ಕ ನೀನು ಬಿಡ್ಪೆ ಬೇಕು ಅನ್ನೋದು ಹೋಟೆಲ್ ಕೊರ್ದು ಆಯ್ತು 30 ಜನ ರೇಪ್ ಬಂದಿರು ಅಕ್ಲಿ ನೆಂಚಿನ ಆಲ್ ಪುಲಿಪುನ ತಪ್ಪೊನ್ನು ಪಾಪ ಪುಲಿಪ್ ಪಂಪಿನಿಗೆ ನಿಕುಲ್ ಯಾನ್ ಸೈತ್ ಏರ್ಲ ಒಂದು ಅಪ್ಪುಜೇರು ಅಕ್ಲೇನೊಂಜಿ 30 ಜನ ಬಲ್ಲೆಡ್ ಕಟ್ಟಿದ್ರು ರೋಡ್ ಹಾಕೊಂದು ಪೋಂದುಲ್ಲೇರು ಜಿ ದಾದಿ ವಿಷಯ. ಸ್ವಪ್ನ, ಇಫ್ ಯು ಆಸ್ಕ್ ಸಮಥಿಂಗ್ ಯು ಸೇ ಬಟ್ ಈಸ್ ಇನ್ವೆಸ್ಟ್. ಈ ಕಾಲದಲ್ಲಿ ಜನ ನಾವು ಬಗ್ಗಿದಷ್ಟು ಬಾಗುತ್ತಾರೆ ಅಕ್ಕ. ಹಾ ಅತ್ತರ್ಷಿ ನಿಕ್ ಗೊತ್ತುಂಡು ಬಂದೆ ನಿನ್ನದ ಎಂಚಿನ ಅಂಚದ ಕುಲಿಯ ವಿಹಾರ ಒಲ್ಪ ನಂದು ಗೊತ್ತಿಪ್ಪಡು ಈಗೆಲ್ಲ ಯಾರಿಗೂ ಸಹ ಗೊತ್ತಿಲ್ವಾ ನಿಮಗೆ. 13 ವರ್ಷದ ಹುಡುಗಿಯನ್ನು 30 ಜನ ಸೇರಿ ನಾವು ಅವಳು 5 ದಿನ ನಿರಂತರ 30 ಜನಗೆ 5 ದಿನ 13 ವರ್ಷ ಪೊನ್ನನ್ನು 5 ದಿನ ಅಲ್ಲೇನು ಮಂತದಿನ ಪಾಪ ಮಾರ ಇದೆಲ್ಲ ಪೊನ್ನು ಎಂಚ ಸೈಸನ್ನು ಬಕ್ಕಪೋರ್ ಪೊಲ್ಸಕ್ ನಾರ್ದು ಬತ್ತನಾಗ ಹೋಟೆಲ್ ದರ್ತೇರು ಹೋಟೆಲ್ ಪೂರ ದರ್ತ ಪಾಡ್ತಿರು ಲಾಡ್ಜಿನ. ಅರ್ಷಿತಾ, ನೀನು ಸ್ನಾನ ಮಾಡಿ ಬಂದ ಮೇಲೆ ಹಚ್ಚಿ ಹೋದ್ಲಾ? ನನ್ನ ಶೋಭಾ ಅಕ್ಕ ಹೇಗೆ ಇದ್ದೀರಾ ಅಕ್ಕ? ಶೋಭಾ ನನ್ನ ಚಾನಲ್ ನೋಡುವುದಿಲ್ಲ, ನಾನು ಹಾಕಿದ ರೀಲ್ಸ್ ಕೂಡ ನೋಡುವುದಿಲ್ಲ. ಪರವಾಗಿಲ್ಲ, ನಾನು ಕೂಡ ನೋಡುವುದಿಲ್ಲ. ಅಷ್ಟು ಇದಿರಬಾರ್ದಾಯ್ತಾ. ನಥಿಂಗ್ ಉಸು ಸಿಮ್ ಪೀಪಲ್ ಈಸ್ ಛೇ ನೆಕ್ಯಾನಾಯ್ತಾ ಲಿಂಕ್ ಅಡುಪುರೆ ಬಾದ ಯಾವ್ಯಾರತ್ತು ಏರಾಪುಜಿ ಪೊನ್ನಿಯ ಏತು ಶೋಕುದ ಪೊನ್ನಿಯ 13 ವರ್ಷದ ಪೊನ್ನು ಅಬ್ಬರುಲ್ಲ ಮಾತ್ರ ಎಂಚಿನ 30 ಜನ ಸೇರ್ದು ಅಕ್ಲೇನುಂಡತ ಬಲ್ಲಗ್ ಕಟ್ಟುದು ಈ ಊರ್ದಕ್ಕಳು ಸೇರ್ದು ಹಾಕುನು ಸ್ಟೇಷನ್ ಕೊರ್ರೆಜ್ಜಿಗೆ ಅಕ್ಲೇನ್ ಕೆರೋಡು ಒಂದು ಕೆರೋಡು ಬಂದು ಜನಕಲ್ನ ಒಂಜಿ ಒಂದು
ಎಂಚಿನ ದೊನ್ನೆಡಾಕು ಸಾದಿರು ಪನ ಕೈಕಾಲು ಬೊಲ್ತು ಪಾರ್ದೇರು ಮಿತ್ತು ಕಟ್ಟುನಕ್ಲೇನು ರೋಡು ತಿರ್ಗಾ ಒಂದುಲ್ಲೇನು ಅಂಚೆನೆ ನಮ್ಮ ಇಂಡಿಯಾಡ್ಲ ಉಂಡತ ಏರಾಂಡ ರೇಪ್ ಮಂತಿನ ಉಂಡತ ಅಪ್ಪಗನೆ ಬುಡ್ದು ಜೈಲು ಪಾಂಡ ಒಂತ ದಿನ ಬೇಲ್ದತ್ತ ಬರ್ಪೆ ಮಗ್ಗೆ ಅಂಚಿನಕ್ಲಿಂದ ದಾದಾಂಬಿಡು ಗೊತ್ತಲ್ಲ ರುಂಡ ಉಂತವಡು ದೂರ ಏರೇನು ರೇಪ್ ಮಂತೀರ ಇಲ್ಲದಕ್ಕಲ್ನ ಎದುರು ಉಂತದು ರುಂಡಂದು ಎತ್ತು ಬಿಡೋಡು ಮಗನಕಲ್ಲ ಒರಿಯನ್ ಬಕ ಪೊನ್ನುಲೇನು ಮುಟ್ಟರೆ ಪೊಡಿಯೋಡು ಕಾಲ್ ಮಾಡಿದ್ರಕ್ಕ ಇಲ್ಲ ಮೊನ್ನೆ ಮಾಡಿದ್ದೇನೆ ನಿಶಾಂತ್. ಯಾಕೆ ಏನಾಯ್ತು ಶೋಭಾ ಅಂಡ್ ಭಾರತಿಗೆ? ಶೋಭನಿಗೆ ಸಹ ಭಾರತಿಗೆ ಈ ಸಹ ಏನಾಗಲಿಲ್ಲ. ಶೋಭಾ ಭಾರತಿ ಇನ್ನೂ ಕೂಡ ಕ್ಲೋಸಲ್ಲಿ ಇದ್ದೇವೆ ನಾವು ಮೊಬೈಲಲ್ಲಿ, ಅಂದರೆ ಲೈವ್ಗೆ ಬರಲ್ಲ ಅವಳು. ಕೆರಡು ನಾಡು ಜೀವೋಡು ಇಪ್ಪನಗನೇ ಬೆಚ್ಚ ನೀರು ಪಾಡೋಡು ಎಂಚಿನ ಪಾಡುನು ಹರ್ಷವೆಂತು ಊನಗನೆ ಬೇಜಾರಾಪುಂಡು ಎಂಚಿನ ಇಡೀ ಕನ್ನಡದಗಳು ಮತ್ತು ಅವೇನೇ ಪನ್ಪಿನ ಎಂಚಿನ ಒಟ್ಟಿ ಪನ್ಪೇರು ನಮ್ಮ ಇಂಡಿಯಾಡ್ಲ ಪೊನ್ನುಲೇನು ಮುಟ್ಟರೆ ಪೋಡಿಯೋಡು ಹಾಕುಲ್ಲ ಪಂಡದೊಂದು ಗೊತ್ತುಂಡ. ಬಾಯಕ್ಕ ಓನರ್ ಬಂದರು. ಹೌದಾ, ಓಕೆ ಓಕೆ. ಪಂಡ ಮುಟ್ಟರೆ ಪೋಡಿಯೋಡು ಒಂಜಿ ಪೊನ್ನನುಂಡತ ಪೊನ್ನ ನಾಲಿಗೆ ಕಡ್ಪೋಡು ಗೊತ್ತಂಡ ಎಂಚಿನೇಕೆ ಪೊಕ್ಕಡೆ ಜಿನ್ನಲ. ಸ್ವಪ್ನಕ್ಕ ಊಟ ಉಂಟು. ಸ್ವಪ್ನ ಬಾಯ್, ಶುಭರಾತ್ರಿಗೆ. ಹಾಯ್ ಹಾಯ್ ಭುಜಂಗ. ಯಾನ್ ಅವೇನೇ ತುಪಿನಿ ಎಂಕ ಅವೇ ಬರ್ಪಿನಿ ಒಂಜಿ ಇನ್ಸ್ಟಾಡ್ ತೂಂಡತ ಅವೇ ಬರ್ಪಿನಿ ಮಾರ್ರೆ ಶೆಕ್. ಏತು ಜನಕ್ಕೆ ಗೊತ್ತುಂಡ ವಿಷಯ ನನಗೆ ಗೊತ್ತುಂಡು ಎನ್ನದಿನ ಮಾರ್ರೆ ಅವೇನು ತೂನಗನೆ ಬೇಜಾರಾಪು. ಪರಬೇಯ ಸಂತೆ ಏರಿಯೆ ಒಂದು ಭುಜಂಗಿ ಗೊತ್ತಾ ಒಂದಿಜ್ಜಿ ಭುಜ ಸೆಟ್ಟಿಗಾರ್ ಬಂದು ಬರೋದುಂಡು. ಹಾಯ್ ಹಾಯ್ ಭುಜಗನ್ನ 28 kg ಅರಿಕೋರ್ಲಿ ಅಂಗಡಿದಾರ ಅಂದು ನಮ್ಮ ಅಂಗಡಿದಾರ ಅತ್ತೆ ಪನ್ಪುನಿಯ ಭುಜಂಗ ಜಾಸ್ತಿ ಅಂಗಡಿದಾರ ತಪ್ಪುನು ಆಯ ಖಾಲಿ 4 ಗುಲಾಬಿಲ ಆಯ್ಲ ಬುಲಿಪುಲ ಆತೆ ಬುಲ್ತಂದೆ ಬರ್ಪಿ. ಇತ್ತೆ ಭಾರಿ ಜನ ಕಮ್ಮಿ ತರ್ಸಿ ಲೈವ್ಡು ನಮ್ಮಂದತ್ತು ನಮ್ಮ ಸೈ ಎಲ್ಲಿಯ ಯೂಟ್ಯೂಬ್ ಬಾಕಿದೋಗಲ್ಲ ಮಲ್ಲ ಯೂಟ್ಯೂಬ್ ಅಕುಲು ಇಂಚಿನಾಕು ಅಕ್ಕಲ್ಲ ಇಜ್ಜಿ ಲೈವ್ ಜಾಸ್ತಿ ಐಕಿದಾದ ಗೊತ್ತುನ ಒಂಜಿ ವಾರ ಲೈವ್ ಮನ್ಪೆರ ಬಲ್ಲಿ ನನ್ನ ಒಂಜಿ ವಾರಡು ವಿಡಿಯೋ ಶಾರ್ಟ್ ಬಾಡು ವಾರ ಒಂಜಿ ಸರ್ತಿ ಲೈವ್ ಮನ್ಪೊಡು ಅಂದ ಮಾತೇರ್ನಲ್ಲ ಕಮ್ಮಿಯಾ ಸುಮಾರು ಕಮ್ಮಿಯಾ ಎತ್ತು 40K 5K ವೀಡಿಯೋಗೆ ವಾಚ್ ಅವರ್ ಬರೋಂತಿನಕಲ್ಲ ಇದ್ದ ಮೂಜಿಕೆ 4K ಬರ್ಪೀನಿ ಆತೆ ಆನೆಯಪ್ಪ ಕೆಲವೇನ ತೂಪೆ ಅಕಲ್ಲ 35-38K ಪೂಪುಂಡು ಗೊತ್ತ ವ್ಯೂಸ್ ಮುರಣಿ ಎಕಡೆ ತೂಪೆರ್ನ ಖಾಲಿ ರಡ್ಡಿಗೆ ಅಪ್ಪಗ ದಾದ ಪನ್ಪುಂಡು ಪಂಡ ಜನಕ್ಲು ಪೂರಿರ್ಲ ಯೂಟ್ಯೂಬ್ ತೂದು ಯೂಟ್ಯೂಬ್ ಸ್ಟಾರ್ಟ್ ಮಂದೇರು ನಮಕ್ ಬರ್ಪಿನಕಲು ಮಂತೇರ ಮಂತೊಂದೆ ಪೋಪೆರತ ಅಂಚ ಐಗೆ ಬತ್ತಿನತಿ ಯಾವು ನಮಕ್ ಆಡಂಬರದಾಲ ಜೊಂಜತ್ತೊಂದಿನ ಜಾಸ್ತಿ ಯಾವು ಕಂಡ್ರೆ ಅಪ್ಪ ಜತ ಯಾನ್ ಬೊಕ ಪಾಟ ಪೋಪುಂಡ್ಯ ರೈಸ್ ಉಂಡು ದಾದ ಮನ್ಪುಂಡು ಇಂಕ್ ಮುಲ್ ಟೈಮೇ ಪುಜ್ಜಿಗೆ ಯಾನ್ ಕೂಡ ಡ್ರೆಸ್ ಬಾರ್ದು ಅಲ್ಪ ನಲಿಪೆರ ಇಂಕ್ ಪುರ್ಸೊತ್ತಿಜ್ಜಿ ಟೈಮ್ ಪುನಗ ಯಾನ್ 10 ಇಂಚ ಐನು ಮಾತ ದೀಪಿ ದಿನಕ್ಕೊಂಜಿ 5 ದಿನತ 2 ಗಂಟೆಗೆ ಸಟ್ಟು ಬಂದು ದೀಪೆ ಅವು 2 ಗಂಟೆ 5-6ಗೆ ಪೋಂದು ಬಿಡಿ ಅಂತ ಪುನೆಜ್ಜಿ ಬ್ಲಾಗ್ ಮನ್ಪುಗ ಬನ್ನಗಲ ಒಂಜಿ ಬ್ಲಾಗ್ ಬಂದಲ್ಲ ಒಂದಿಜ್ಜಿ ಬ್ಲಾಗ್ ಮಂದ ಆದ ಮನ್ಪುನ ಕರ್ಮನ ಇಲ್ಲದನೇ ತೋಚ್ಪೋಡು ಒಂಜ ಪಿದೈ ಪೋಡು ದೇವಸ್ಥಾನ ಅತ್ತೆ ತಿರ್ಗರೆ ಪೋಡು ಈ ವರ್ಷಕ್ಕೆ ತಿರ್ಗರೆ ಪೋಂಡ ಬೊಲ್ಲೋಡು ಪೋವೇನ್ ಈ ಮೆಟ್ಟು ಪೋಂಡ ಆ ಮೆಟ್ಟು ಬರುವೆ ನೀರಿಡು ಐಕ್ ಸೌಸನೆ ಬುಡ್ಚಿ ಇಂಚನೆ ಬತ್ತಿನ ಅತ್ಯಾವು ಆಗಲ್ಲ ಸೆಂಟ್ ಬರ್ತೀನಿ. ರಾವಣ ಲೈಕ್ ಕೊಡು ಮತ್ತೆ ನೀನು ರಾವಣ ಪುಚ್ಚ ಬತ್ತನಾರು ಬತ್ತೇರಿಗೆ ಆ ಪುಚ್ಚ ಒಂಜಿ ಕೈಟ್ ಬರಿಟ್ ಕುಲ್ಲಾಲೆ ಒಂಚೂರು ಉಪ್ಪಡು ಮೊಬೈಲ್ ಅಂತ ಕಾಡಿತ್ತು ಒಂದು ದಿನ ಬಿಡ್ತೆ ಮೊಬೈಲ್ ತೂಪುನ ಅಂತ ಕಮ್ಮಿ ಇತ್ತು ತಲೆ ಬೇನೆ ಮೊಬೈಲ್ ತೂಯ್ಬಿಟ್ಟಿಗೆ ನೆಟ್ಟು ಗೀರ ಮಂಡೆ ಬೇನೆ ಪುಚ್ಚೆ ಬೋಡಿ ಹೆಂಗೆ ಬರ್ಚಿ ಮೂಲೆ ಏತ್ಲ ಉಂಡು ಪುಚ್ಚೆ ವಾ ತಲೆಬೇನೆ ಮೊಬೈಲ್ ತೂಯ್ಬಿಟ್ಟಿಗೆ ಕಣ್ಣಿಗೆ ಲೈಟ್ ಹಾಕಿ ಬಿಟ್ಟಿಗೆ ಕಣ್ಣು ಉರಿನು ಪಕ್ಕ ತಲೆಬೇನೆ ಆಪಿ ನಿಂಗೆ ಬೊಕ್ಕ ಎತ್ತಿ ಬೆಚ್ಚಪುನಿಯ ಏತಿ ಎಣ್ಣೆ ಪಾಡಿ ಗೊತ್ತುಂಡ ಪಗೆಲಿ ಎಣ್ಣೆ ಪಾದು ಒಂತೆ ಬರ್ ದೀದಾಯಕ ಮೀಪುನು ತಂಪು ಅಂತಲ್ಲ ಜಂಗ ತಂಪುರ ತಲೆಬೇನೆ ರಾವಣ ಕಪ್ಪದ ಪುಚ್ಚೆ ಜೆತ್ತುಂಡ ಕಪ್ಪದ ಪುಚ್ಚೆ ಜೆತ್ತುಂಡು ಎನ್ನ ಪುಚ್ಚೆಗೆ ಮರವ ಇಡಾಕೆ ಪುಚ್ಚೆ ಮರವ ಇಡಾಕೆ
ini arsik marwa ya anda ubi marwa da tipira ko yan pini netti bene ಅರ್ಶಿನ ವೈಟ್ ಶಾಡೋ ಬನ್ ಆತಂದು ಇನ್ನು ಮಲ್ಪುನು ಪಲ್ನೆ ಯಾನು ಮರವೈಡು ಉಣ್ಣೊಂದುಲ್ಲ ಅವೇ ಅನ್ಪ ಎಣ್ಣೆ ಮರವೈಡು ಉಣ್ಣೊಂದುಲ್ಲ ಅಂದು ಶಾಡೋ ಬ್ಯಾನ್ ಆತನ ಅವೆಂಚ ಶಾಡೋ ಟಾರ್ಚ್ ಪಾಡ್ಗನೆ ಟಾರ್ಚ್ ನರದುಲ ಲಕ್ಕುನು ಸಂತೆ ಎನ್ನ ಮಂಚಿ ಕೈ ಪೊಲಿದಿಂದು ಸೆಂಟ್ ಯಾನ್ ದಾದೆ ಮಲ್ಪುನು ಎನ್ನ ವೈಟ್ ಚಾನೆಲ್ ಮಾರುವೆ ಬೋಡಿ 500 ರೂಪಾಯಿ ಹೆಂಗೆ ಬರ್ಚಿ ಎನ್ನ ಚಾನಲ್ ಇತ್ತಿನೇನೆ ಎಂಕು ತುಂಬ ಕೊನೆ ಆಪುಜಿ ನಾನು 500 ರೂಪಾಯಿ ದೊತ್ತನ್ನ ಚಾನಲ್ ಯಾನ್ ದಾದ ಬನ್ಪೋಡು ಇದು ಮಾರ್ರೆ ಬಾರ್ಗಡ ಬೈಡುಗುಳ್ಳೆ ಕೈ ಸರಿ ಆತನಂತೆ ಕೈಗೆ ದಾದ ಏನೆಂದು ನಾ ಹೇಳಲಿ ಸೆಂಟು ಎಂಕು ಬಿಡ್ಚಿ ನಿನ್ನ ಚಿಲಿಪಿಲಿ ದೇವರೇ ಕುಲ್ಪೆ ಚುಚ್ಚಿನಿಯ ಸಂತೆ 10 ದಿನ ಕಾರ್ನಿ ನಾನು ಕುಲ್ಪೆನ ಪಿಜ್ಜಿನ ಸಂತೆ ಪಿಜ್ಜಿನ ಅಂದು ಜನರೇ ಇಲ್ಲ ಈಗ ವೈಟಿಯಲ್ಲಿ ನನ್ನದಾದರೆ ಪರವಾಗಿಲ್ಲ ಒಂದು ಸಣ್ಣ ಯೂಟ್ಯೂಬರ್ ನಾವೆಲ್ಲ ಅಷ್ಟೇನು ದೊಡ್ಡದಲ್ಲ ಆದರೆ ಈ ದೊಡ್ಡದು ಯೂಟ್ಯೂಬರಿಗೆಲ್ಲ ಎಂತೆಲ್ಲ ಆಗಿದೆ ಮಾತ ಪೋಯಿರ್ ಮಾರೆ ಯಾನು ಬರ್ನಾಗನ್ನಿ ಮಾತ ಪೋಯಿನಿ ಬನ್ನಾಗ ಜನಕುಲ್ಪುರ ಬಕ್ಕ ಇತ್ತೆ ಬಕ್ಕ ನೈಟ್ ಯಾನ್ ಐಕ್ಯವರ ಡೇ ಮಂತ್ ತೂವೋಡು ಯಾನು ಬೋಡಿ ಒಂಕೇರಿ ಮಾರುವೆ ಎನ್ನ ಬೋಡಿ ಒಂಕೆ ಮಾರುವೆಗೆ ಅಂಚತ್ತು ನನವರ ಪಗೀಳು ಮಂತ್ ತೂವೋಡು ಅವೇ ಪಗೀರು ಟೈಮ್ ಸಟ್ಟಾಂಡ ಹಿಂಗೆ 2 ಗಂಟೆ ಬರ್ರೆ ಆಪುಜಿ ಬರ್ಸ ಬರ್ತಕ್ಕೆಲ್ಲ ಜೆಪ್ಪೀರು ಉಂಡು ಜೆಪ್ಪು ನಕುಳ್ಳೇರು ಬರ್ಪುಜೇರು ಎನ್ವೇರು ಮೊಲ್ಲ ಸುರಾಡು ಉಡುಪುಜಾರು ವರಿಕೆ ದೀಪೇರು ಮಧ್ಯಾಹ್ನಗ ಆಪುಜಿ ನಮ್ಮ ಬರ್ಪುನಾಡ ಒಂಜಿ 11 ಗಂಟೆಗೆ ಈಜಿಂದ 3 ಗಂಟೆಗೆ ಆತೆ 3 ಗಂಟೆಗೆ ಶಾಲೆ ಜೋಕು ಪುಂಜು ಚಾಮನ್ ಪುನಃ ಮಾತ ಮೊಬೈಲ್ ಕೈಟ್ ಬರ್ತೋಬೇಕು ಎನ್ನ ಶಾರ್ಟ್ ಇಜ್ಜಿ ಆಯ್ತಿಕ ಲೆಕ್ಕದ ಮಿಟ್ಟು ಇಪ್ಪುನಿ ಲಕ್ಕದ ಮಿತ್ತು ಉಪ್ಪು ನಂದು ಲಕ್ಕದ ಮಿತ್ತು ಉಪ್ಪುನು ಹೊರವರ ಎನ್ನ ಅಂದುಲ ಕೈ ಪತ್ತುನು ಹೊರವರ ಎಂಕ್ ಬೊಕ್ಕ ಇಜ್ಜಿ ಯಾನ್ ರೀಲ್ಸ್ ಮಾತ ಪಾಡ್ಜಿ ಡೌನ್ ಆಪು ಅಂದು ಸೆಂಟ್ ಎನ್ನ ಲಕ್ಕರೆ ಕೇನುಜಿ ಅಲ್ಲ ಲಕ್ಕ ತಿತ್ತೆ ಗುಲ್ದುಲು ಲಕ್ಕನ ಹೆಜ್ಜಿಗೆ ಲಕ್ಕಲ್ಲ ನಮ್ಮ ಚಿತ್ತಿನಕ್ಲೆಗ್ ಯೂಟ್ಯೂಬ್ ಹತ್ತಿಯ ಅಷ್ಟೇ ನಮ್ಮ ಚಿತ್ತಿನಕ್ಲೆಗ್ ಯೂಟ್ಯೂಬ್ ಹತ್ತಿರ ನಮಗೆ ಮಾತ ಪೊಕ್ಕಡೆ ಎನ್ನ ಕಣ್ಣು ಮನೆ ಕಣ್ಣತ್ತಿಲ್ಲ ಮೊಬೈಲ್ ಜಾಸ್ತಿ ಬಟ್ಟಿಗೆ ಆಪುಣಿ ಇಂಕ್ ಸೆಂಟ್ ಇನ್ನೊಂದು ಮಂಡೆಗೆ ತಾಯಿ ಹಾಕಲಿ ಕೊಡಿ ಹಾಕಗ ಬಕ್ಕ ಅಲಕ್ಕ ಸೈತದ ಪಾಡುಂದ ಬೇಗ ಪಾಡುಂದ ಶೂ ಪಾತ್ರ ಕಲ್ಪನ ಹೋಗುನ ದಾಲ ಪೂಜೆಯ ಲಕ್ಕ ಪಕ್ಕ
ನನ್ನ ಆಡಿಡು ಒಂಜಿ ದಿನ ಕೆಸಡು ಒಂಜಿ ದಿನ ಜೋಲಿ ಜೋಲಿ ಅಪ್ಪಗ ವ್ಲಾಗ್ ಮನ್ಪೊಡಿಯ ಅರ್ಷಿ ಆಟಿಡು ಒಂಜಿ ದಿನ ಉಂಡತ ಬೊಕ್ಕ ಕೆಸಡು ಅವು ಅಪ್ಪ ಮಾತ ನಮ್ಮ ವ್ಲಾಗ್ ಮಂತ ಪೋಂಡ ಒಂಚೂರು ರೈಸ್ ಉಂಡು ಮಿತ್ತು ಬರ್ಪುನು ಅಂತೆ ಒಂಜಿ ಸಾರ ಲೈವ್ ದಾಲ ದಾಲ ಒಂಚ ಅಂದತ ನಮಕ್ ಸೆಂಟ್ ಲಕ್ ಸೈಟ್ಲಿ ಪೋವಾಡು ಲಕ್ ಸೈತೇ ಪೋವಾಡು ನಮ ಐಟ್ ನಮಕ್ ಮಾತ ಪತ್ತುಂಡು ಅತ್ತವ ಪೂರ ವಂಚಿತ್ತಿನ ಟ್ಯಾಲೆಂಟ್ ಇತ್ತಿನಕ್ಲೆ ಮಾತ್ರ ನಮ್ಮ ಒಂಜಿ ಅವತಾರಗ್ ಮಂತುದಿನಿ ಆಪುಂಡ ಆವಡ್ ಅಂಚಿಂದು ಯಾನ್ ಮಲ್ಪೊಡು ಬೆನ್ನಿತ್ತೆ ಎಂಚಿಜಿ ಪಾಡದು ಸೈತೇರು ದಾದಂದು ಅಂದಿ ಅಶಿ ಎನ್ನ ಐನ್ಚಾಟದ ರೇಟ್ 70% ಜಾಸ್ತಿ ಇತ್ತೆ ಪೂರ ಪೋಂಡು ಐಕೆ ಡಡ್ಡೆ ಮನ್ಪೊಡು 2 ದಿನಕ್ಕೊರ ವೀಡಿಯೋ ಪಾಡು ಐಟ್ ಒಂಜಿ 500 ಆಜಿನದು ವಾಚ್ ಅವರ್ ಪೋಂಡ ರೈಸ್ ಮಿತ್ತು ಬತ್ತನಂದ ಅರ್ಥ ಮೂದೇರ್ದು ಮೀನು ಮಿತ್ತು ಪೋಯ್ಜಿ ನಮ್ಮ ವೀಡಿಯೋ ಪರಂಗನ್ ಕುರಿದು ಪೋಪುಂಡು ಅಂಚಿ ರೇಜನೆ ನೆಜ್ಜಿ ಬಕ್ಕ ಕೆಲ ಉಲ್ಲ ರಾಪಟದ ಅಕ್ಲೆಗ್ ಲಕ್ ಬೊರ್ಚಿ ಬಂಡಲ ಲಕ್ಕುಡು ಸೀದಾ ಇಪ್ಪರೆಗ್ಲ ದಾಲ್ ಲಕ್ಕುಚಿ ಎಂಚಿನ ಬರ್ಬನ್ ಬನ್ನಿಗೆ ಆ ಒಂದು ಬೊಬ್ಬುಂಡು ಅಂಚಿ ಈ ಲಕ್ಕಡಾಯ್ಜಿ ಎನ್ನ ಲೆಕ್ಕ ಅಲ್ಲ ಲೆಕ್ಕಗೆ ಕುಲ್ಲೆಕ ಕುಲ್ಲೆರ ಆಪುಜಿ ಈಗೆಲ್ಲ ಲಕ್ಕ ಬಂಬರ ಕುಲ್ಲೆನಪ್ಪ ಕುಲ್ಲೆ ಆಪುಜಿ ಏಯ್ ಎಂಕೊಂಜಿ ಸಿಲ್ವರ್ ಪ್ಲೇ ಬಟನ್ ಕೊರ್ಲೆ ಯಾವ್ ಈ ಸ್ಟೀಲ್ದ ಬಟ್ಟಲ್ದೆ ತೊಲ್ನೆ ಸ್ಟೀಲ್ದ ಬತ್ತರತ ಅಂದ್ ಕೇಂದು ಪೋಯಿ ನರ್ಸಿ ಮಾರಿ ಡಾಕ್ಟ್ರ್ ಮಾರಿ ಡಾಕ್ಟ್ರಿಗೆ ಡಾಕ್ಟ್ರಿಗೆ ರಜೆನ ಅಂದಿನಿ ಏ ಡಾಕ್ಟರ್ ಕೇನ್ಗೆ ಯಾರು ಪನ್ ಪೇರು ಸೆಂಟು ಮೇಲ್ತ ಬೋಡಿಗೆ ಕೇನೋಡ ಬಾಡಿಗೆ ಕೇನೋಡಗೆ ಎಂಕ್ ಅರ್ಶಿನ ನೆನಪಾಂಡು ಅವಿಕ್ ಬೇಗ ಬತ್ತೆ ಸ್ಟೀಲ್ದ ಬಟ್ ಐನು ಬರಿ ಜರ ಲೋಡ ಉಂಡು ದಾನಿ ಏನನ್ನು ಕೇನು ಏನನ್ನು ಕೊರ್ಪುಜೇರು ಅವೇರು ಐ ಆಮ್ ಸಮೀರ್ ಸ್ಯಾಮಿ ಸಂತೆ ಕರೆಂಟ್ ಇಲ್ಲ ಹೋಗ್ಲಿ ಆಚೆ ಕರೆಂಟ್ ಇದ್ರೆ ಏನು ಇಲ್ಲದಿದ್ರೆ ಏನು ಕರೆಂಟ್ ಇಲ್ಲಿಂಟು ಎಡ್ಡ ಕೀಬೋರ್ಡ್ ಪುಗೆ ದಾಯ ಕೊರ್ಪು ಚೇರು ಡಾಕ್ಟರ್ ಮಾರೆ ನಿಂಗಿದು చెప్పి ಏರು ಮಾರೆ ಸಂಕರ್ಮ ಏರು ಇದು ಪೋಪರ ಒರ್ಬ ವರ್ಷದ 81 ಮುಲ್ಪ ಕೇನು ಪೂರಾ ಡಿಪ್ರೆಷನ್ ಒಂಜೇ ಕಡೆಟು ಉಂಡು ಅಂದಿಯ ಮಂಡೆ ಪುರ
ಐ ಆಮ್ ಮಂಗಳೂರು ತುಳು. ಓ ಮಂಗಳೂರಾ ಈರಣ್ಣ ಪಂಡರ ಮಾರ ಯಾನ್ ಮಂಗಳೂರು ತುಳು ಪಂಡದು ಗ್ರೇಟ್ ಇರು ಅವು ಬಿಡ್ಲೆ ಕೋಡೆ ಬೂರಿಯರತ್ತ ಸೊಂಡ್ರ ಸಮ ಆತನ ಏರು ಬುಡ್ದಿನಿ ಊಟ ಆಯ್ತಾ ಅಚ್ಚಿ ತೆಮ್ಮ ಬತ್ತಂಡು ಬೂರ್ನೇರು ತುಳು ಬರ್ಪುಂಡ ಮೇಡಮ್ ಬರ್ಪುಜಿ ಬರ್ಪುಜಿ ಹೆಂಗೆ ಬರ್ಪುಜಪ್ಪ ಪಾತ್ರೆ ತುಳು ಅಂತಲೇ ಎತ್ತ ಬರ್ಪೆಗೆ ಅರ್ಶಿ ಅರ್ಶಿ ಬೂರ್ದಿಂಗೇತ ಅರ್ಶಿ ಬೂರ್ದಿನ ಸೊಂಟ ಪುಲಿದಿನ ಉರೋಸ್ಟೋರ್ದು ಅಲ್ಪ ವಾ ಬೊಲ್ಲ ಮಾರ್ರೆ ಉರೋಸ್ಟೋರ್ ಬೊಲ್ಲಂಡ ಎಂಗ್ಲೆ ಗೊತ್ತಿಜ್ಜಿ ಮಾರ್ರೆ ವಾ ಬೊಲ್ಲ ಉಂಡು ಪಂಡದು ಮುಲ್ಪ ಬೊಲ್ಲ ಇಜ್ಜಿ ಎಂಕಲ್ಲ ಅಲ್ಪ ಸುರತ್ ಕಲ್ಲು ಬೊಲ್ಲ ಇಜ್ಜಿ ಎಂಚಿ ಎಂಚಿ ತರವೆ ನಿಂತವನೆ ಎನ್ನ ಪುಚ್ಚೆ ಮಿಸ್ ಆತನಿ ಬಾರದೆಕ್ಕ ಓಡಿಬೋದು ನಿನ್ನ ಪುಚ್ಚೆ ಅಲ್ಲ ಸಂಟ ಬಾತು ನೀನಿ ಬಾಂಬೆ ಕಸಿ ಜೈನ್ ಬಂಗುಡೆ ಕಸಿ ನಿಜ ಅಂದ ಎಡ್ಡೆ ಸೆಂಟ್ ಅಕ್ಷಿನ ಮೊನ್ನ ಅಕ್ಷಿನ ಪುಚ್ಚೆಜ್ಜಿಗೆ ಪುಚ್ಚೆ ಬೋಡೆ ಹಚ್ಚು ಪುಚ್ಚೆ ಬೋಡೆಗೆ ಪುಚ್ಚೆ ಉಂಡೆರಡಲ್ಲ ಯಾನ್ ಫಸ್ಟ್ ಡಿ ಪಿ ಚೇಂಜ್ ಮಲ್ಪ ചില പുച്ചക്ക് എന്ത് ഇളകാട് ചെപ്പ് ಓಂಗುಯ ಮುಂಗುಲಿಯ ಓಂಗುಲಿಗೆ ಪುಚ್ಚ ಬುಡ್ಲೆ ನಾಲ್ ಪಿಲಿ ಸಾಂಕ್ಲಿ ಏ ಅಕ್ಷಯ್ ಇದೇ ಗೊತ್ತುಂಡ 15 ವರ್ಷದ ಪೊನ್ನನು 30 ಜನ ಸೇರ್ದು ಒಂಜಿ ಹೋಟೆಲ್ಡು ಅಲ್ಲಿ ರೇಪ್ ಮಂತ ಬುಡ್ತಿನ ಅರ್ಷಿ ಗೊತ್ತಿಜ್ಜಿಗೆ ಮಾತೆರ್ಗ್ಲಿ ಪಬ್ಲಿಕ್ ಉಂಡು ಮಾರ ಒಲ್ಪ ಇದೇ ಗೊತ್ತುಂಡ ಡೀಟೇಲ್ಸ್ ಆಯ್ತಾ ಅರ್ಷಿ ಒಂತೆ ಗೊತ್ತೇನಾ ಅಂದು ಗೊತ್ತುಂಡು ಮೊಲೆ ಗೊತ್ತಿಜ್ಜಿ ಮಾರ ಅರ್ಷಿಗೆ ಅಕ್ಲಿಂದ ಅದೇ 30 ಜನ ನಿತ್ತಿ ಕೆರ್ಪೇರ ಹತ್ತು ಜೈಲು ಪಾಡ್ರ ಬಲ್ಲಿ ಎನ್ನ ಪ್ರಕಾರ ಅಕ್ಲೇನ್ ಲೈನ್ ಉಂತಾದುಂಡತೆ ಚಿತ್ರಹಿಂಸೆ ಕೊರಡು ಅವು ಗುಲ್ಬರ್ಗನ ಅಂಚತೆ ಗುಜರಾತ್ ಅಂಚ ಅಂದು ಎಷ್ಟು ಚಿತ್ರಹಿಂಸೆ ಕೊರಡು ಪಂಡ ರೇಪ್ ಮಂತೆ ಆಲ್ ಪಾಪ ಪೊನ್ನಾಗ ಸಮಾಧಾನ ಅವಡು ಆಲ್ ಪನ್ಪಲತ್ತ ಪಸೇಂಗಿ ಸಬ್ಲುಕ್ ಪಸೇಂಗಿ ಸೈತಿಂದ ಮಾತೆರ್ಲ ಬಂಗ ಬರ್ಪೆ ಅವೆನ್ ತೂದುಂಡತೆ ಪೊನ್ನನ ಇಲ್ಲದ ಕಲ್ನ ಎದುರು ಕುಲ್ಲದು ಕುರ್ಸುಡು ಮಲ್ಲ ಕುರ್ಸುಡು ಕುಲ್ಲದು ಮೊಕಲಿ 30 ಜನ ಒಂಜೊಂಜಿ ಜನ ನರಪಲ್ಲು ಪಂಡ ಒರನೆ ಕೆರ್ರೆ ಬಲ್ಲಿ ಅಕ್ಲೇನು ಅಕ್ಕುಲುಂಡತೆ ಸೈಯರೆ ಪೋದು ಪಿರ ಬರೋಡು ಅಪ್ಪಗ ಅಕ್ಕುಲೆ ಬನೋಡು ಎಂಕ್ಲೇನ್ ಕೆರ್ಲೆ ಎಂಕ್ಲೇನ್ ಬದುಕವರ್ಚಿ ನಾನ ಪಂಡ ಅಪ್ಪಗಲ್ಲ ಅಕ್ಲೇನ್ ಬಿಡು ನರಪ ಒಂಜೊಂಜಿ ಆ ಪೊನ್ನ ಗೇತ್ ಬೇನೆ ಆತ ಆ ಬೇನೆಯನ್ನು ಮಾತಾಡತೆ ಈ ಪೊಲೀಸ್ ಸೇರಿದ ಅಕ್ಲೆ ಚುಚಿದು ಕೆರಡು ನಾವು ಉಂಡತೆ ಮಾತೆರೆಗೆ ಒಂಜಿ ಪಾಠ ಆವಡು ದಯಪಂಡ ನಮ್ಮ ಫಾರಿನ್ ಗಲ್ಪುಡು ಮಾತ ಪೊನ್ನ ತೂಯಿಪೆಟ್ಟಿಗೆ ರುಂಡ ಕಡ್ಪೇರಿಗೆ ಅಂಚಿನ ಮುಲ್ಲ ಮಂತದ ಒಂಜಿ ರುಂಡ ಕಡ್ತದು ಒಂಜಿ ಜನ ತಂಚ ಮಂತೆಡ ಬೊಕ್ಕ ಪೊನ್ನುಲೆನ್ ತೂನಾಗ ಪೋಡಿಡಕಲು ಮುಟ್ಟುನ ಬಿಡು ಸಾದಿರಿ ಪೋನಾಗ ಪಾತ್ರದ ಬಲ್ಲಿ ಡಾಕ್ಟರ್ ಇರೇಗ್ ಭಟ್ಟಂಡು ಪಾಡೆ ಜೈಲಿಗೆ ಪಾಡ್ಬಿರ ಅವೇ ಅತ ಮಲ್ಪುನ ಇಜ್ಜಿ ಇಂದೇನು ಜೈಲು ಪಾಡು ಜೇರು ರಾಜಸ್ಥಾನ್ ಎಸ್ ರಾಜಸ್ಥಾನ್ ಮುಂಗುಳಿ ಅವು ಇಜ್ಜಿ ಅಕಲು ಜೈಲು ಪಾಡು ಜೇರು ಅಕ್ಲೇನು ಕೆರ್ಪೇರು ದಾಯ ಬಂಡ ರೋಡು ಬಲಿ ಬಾರ್ಪ ಒಂದಿಲ್ಲೇರು ಎಂಚಿನ ಬೆಲಿ
ಆಕುನು ಪಂಡಾಕ್ಲೆ ನಡಪೆರ ಆಪುಜಿ ಜೈಲಿಗೆ ಕೊನೋದು ಆತನಿ ಇಜ್ಜಿ ರೋಡುಲ್ಲೇರು ಹಾಕೊಂದುಲ್ಲೇರು ಜೈಲು ಪಾಡು ಸರಿಬೋದು ಪೆಟ್ಟು ಕೈಕರ್ ಬೋಲ್ತು ಬಾರ್ದಿರು ಜನಕ್ಕುಲಿಗೆ ಒಂದು ಸುತ್ತ ಅಕ್ಲಿನೊಂದು ಸುತ್ತ ಬಲ್ಲಡು ಕಟ್ಟುದು ಒಂದು ಜನಕ್ಕುಲು ಹಾಕದಿರು ಕಣ್ಣು ಪೂರ ಪೂಡದ ಪೋತು ನಾಕಲ್ಲ ಒರಿಯನ ಮೂಲು ಸಾ ಮಲ್ಪುನ ಮೊಕ್ಕಲ್ನ BJP ಕಾಂಗ್ರೆಸ್ ರಡ್ಡುಲ ಒಂಜಿ ಓಟ ಅನ್ನಗ ಮಾತ್ರ ಕರೆಕ್ಟ್ ಅಕ್ಲೆ ಬೋರ್ಡ್ ಅಕಲ ಜೋಕುಲೆ ಬರೋ ಸೇಫ್ ಮಂದಿ ಪೇರು ಪಾಪದಕಲ್ನ ಜೋಕುಲು ಬಲಿ ಕೊರ್ಪಿಲ್ಲ ಕಮ್ಮಂತಂದುಲ್ಲೇರು ಅಂಚ ಬರ ಮಂಪ್ರ ಬಲ್ಲಿ ಮಾತ ಜೀವಲ ಒಂಜೆ ಗೊತ್ತುಂಡೆ ಬೇನೆ ಅಂಡಲ್ಲ ಮಾತ ಜೀವಗಳು ಒಂಜೇಲಕ ಬೇನೆ ಆಪಿನಿ ಅವು ಮೊಗಲಿಗೆ ಅರ್ಥ ಆಪುಜಿ ಅವ್ರು ತಮಿಳ್ನಾಡು ವಿಜಯ್ ಮಂತಂದುಲ್ಲೆ ತುಲೆ ದಳಪತಿ ಆಯ್ ಮಂತಂದೆ ಆಯಲ ಕಮನ್ ಪೋಡು ಆಯ್ ಎಂಚ ಮಂತಂದುಲ್ಲೆ ಒವೆಲ್ನ ಇಜ್ಜಿ ಪೂರ ನೆಟ್ಲ CC ಕ್ಯಾಮರಾದ ಫೋಟೇಜ್ ಅವಳು ಪೋಡು ಆಯ್ ಕುಲ್ದಿನ ಚೇಂಬರ್ಡ್ ಅಂಚ ಪೋಡು ಅಂಚ ಇತ್ತಿನ ಮಾತ ಜನಕಲಿಗೆಲ್ಲ ಉಂತೆ ಮನ್ಪುನು ಏರ್ಲ ಓಟು ಪಾಡ್ರೆ ಬಲ್ಲಿ ಗೊತ್ತುಂಡೆ ಓಟು ಪಾಡ್ನಿಡು ತುಂಬ ಪೊನ್ನುಲೆ ರಕ್ಷಣೆಗೆ ನೋಡು ಓಟು ಪಾಡುವ ನಿಕುಲ್ ರಡ್ಡು ಸಾರ ಕೊರ್ಪರು ಕಾಸು ಕೊರ್ಪರು ಅವು ಲೆಕ್ಕ ಇಜ್ಜಿ ರಡ್ಡು ಸಾರ ಕೊರ್ಪೆ ಜನಕ್ಲೆ ಕಾಸ್ತ ಆಸೆ ಪುಟ್ಟದು ಓಟು ಪಾಡೊಂದುಲ್ಲೇರು ಮಾತೆರ್ಲ ಕೇನುಲ್ನಾತೆ ಎಂಕ್ ಈತು ಕೊರ್ಪರ ಆತ ಕೊರ್ಪರ ಅಂದು ಓಟು ಪಾಡ್ನಾಗ ಕೇನು ಬರುತ್ತೆ ಐತ ಬಗತೆ ಓಟು ಪಾಡ್ನಾಗ ಇಲ್ಲದ ಅಪ್ಪೆಲ್ಲ ಅವಡು ಇಲ್ಲದ ಅಕ್ಕುಲು ಶಾಲೆಗೆ ಜೋಕುಲು ಶಾಲೆ ಪೊಪ್ಪಿನಾಕುಲು ಇತ್ತೇರಂದಾಂಡ ಈತೆಕ್ಕೆ ನೋಡು ಎನ್ನ ಜೋಕುಲೆ ರಕ್ಷಣೆ ಕೊರ್ಪರ ಓಟು ಪಾಡುವ ಸಾದಿರ್ ಪೋದು ಇಲ್ಲ ಪೋದು ಪಿರ ಶಾಲೆ ಪೋದು ಪಿರ ಬರ್ನಾಗ ಎನ್ನ ಜೋಕುಲೆ ರಕ್ಷಣೆ ಕೊರ್ಪಾರ ಐಕೊಂಜದಾಲ ಮನ್ಪುಲೆಂದು ಕೇನುನ ಬಿಡುದು ಎಂಕ್ ಕಾಸು ಕೊರ್ಪಾರ ಒಂಜಿ ಓಟುಗು ಒಂದ್ಸರ ಕೊರ್ಪಾರ ರಡ್ಡು ಓಟು 2 ಸರ ಕೊರ್ಪಾರ ಕೇನತ್ತು ಡಾಕ್ಟರ್ ಅಕ್ಲೇನು ವೆಲ್ಲಾಕು ಬರ್ರೆ ಬಲ್ಲೆ ಅಂದು ಡಾಕ್ಟರ್ ಬೆಚ್ಚಾತೇರು ನಮ್ಮ ಉದ್ದಾರ ಸತ್ಯ ಪೂಜ ಇಂಚೆನೆ ತಂಡ ಅಬೆ ಬನ್ನತೆ ಓಟುಗೆ ಬನ್ನಾಗ ಕಾಸ್ಗೆ ಏನು ಇರ್ದು ಎನ್ನ ಜೋಕುಲಿಗೆ ರಕ್ಷಣೆ ಕೊರ್ಪಾರ ಅಂದಕ್ಕೆ ನಡಿ ಕಾಸು ನಮ್ಮ ಬೆಂದುಲ ಮನ್ಪಲಿ ಎನ್ನ ಜೋಕುಲಿಗೆ ನಿಕುಲು ಓಟು ಬತ್ತಿವಕ್ಕ ಜೋಕುಲಿ ರಕ್ಷಣೆ ಕೊರ್ಪಾರ ಎನ್ನ ಪುಣ್ಯ ಜೋಕುಲಿಗೆ ಕಾವಲಾದ ಉಪ್ಪಾರ ನಿಕುಲು ಕಲ್ಪನ ಜೋಕುಲಿ ಮಾತೇನೆಲ್ಲ ರಕ್ಷಣೆ ಪುರ್ಲುಡು ಪೋದು ಇಲ್ಲ ಬತ್ತದ ಮುಟ್ಟಲಕ ಮನ್ಪಾರ ಏರ್ಲ ಆನುಲ ಮುಟ್ಟಂದಿಲಕ ಮನ್ಪಾರ ಅವು ಪುರಕ್ಕೇನು ಚೇರು ಎಂಚಿನ ಸೈಪೇರು ಎಂಚಿನ ಅಕ್ಕುಲು ಸೈಪುಜೆ ಸೈಪು ನತ್ತಿ ನನದಾದ ಗೊತ್ತುಂಡೆ ಸರ್ಕಾರ ಒಂಜಿ ರೂಲ್ಸ್ ಮನ್ಪೋಡು ಏರು ದಾದ ಪೊನ್ನಗ ಮಂತಂಡಲ್ಲ ಅಪ್ಪಗ ನಾನು ಡೆತ್ ಕಟ್ಟೋಡು ಒಂಜ ಈತೆ ಯಾನು ಒಂಚಿಕೇನು ಒಂಜಿ ಪೊನ್ನಗ ಅನ್ಯಾಯ ಅಂಡ ಅವೇ ಪೊನ್ನನ ಕೈಟ್ ಕೆರ್ಪಾಡು ಅವೇ ಪೊನ್ನನ ಕೈಟ್ ఆయన ಕೆರ್ಪಾಡು ಬಲಿ ಕೊರುಡು ఆయన ಸೆಂಟ್ ಅಕ್ಲೆ ಬಲಿ ಕೊರ್ನ ಅನ್ನತೆ ಹೊರ ಅಕ್ಲೆ ಬಲಿ ಕೊರ್ನ ಬಕ್ಕ ಅಕ್ಕುಲು ಒಂಜಿ ಪೊನ್ನನ ಮುಟ್ಟುಜೇರು ಕುಡ್ಲಾಡ್ಲ ಅಂಚೆನೆ ಒಂಜಿ ಆವೋಡು ಮಾರ್ರೆ ಒಂಜಿ 2 ಜನ ದೆತ್ತು ಅವಳ ಓಲತ್ ಜೈಲತ್ ಪಾಸಿ ಕೊರ್ಪಿ ನಡು ಮಾರ್ಗಡು ಕೊರುಡು ಪಾಸಿಗೆ ಜನಕ್ಲೆ ಪೂರ ತೆರಿಪೋಡು ನನ್ನ ಈ ಇಂಚಮಿನಿ ರೋಡು ನಮ್ಮ ಪೊನ್ನು ಜೋಕಲಿಗೆ ಅಂಚಮಿನಿ ಆಂಡ ಉಂಡತ ಅಂಚ ಬಂಡದು ಸಾವು ರೂಲ್ಸ್ ಮಲ್ಪುನ ಮಕ್ಕಳು ಹಿಂದೂ ಮುಸ್ಲಿಂ ಗಲಾಟೆ ಮಲ್ಪೆರ ಅವೆ ಅಂದು ಯಾನ್ ಅವೇಕೇನು ಹಿಂದೂ ಮುಸ್ಲಿಂ ಗಲಾಟೆ ಮಲ್ಪೆರ ದಾದಿಕ ಅಕಲಕಲಿ ಇಲ್ಲದಕಲಿಗೆ ಅಕಲೇ ರಕ್ಷಣೆ ಕೊರಡತ್ತಂದೆ ಮಕ್ಕಳು ತಿಕ್ಕಿನಕ್ಲೆ ಪಿದೈಗೆ ಪೆಟ್ಟುಬಾರದು ಅಕ್ಲೇನು ರಕ್ಷಣೆ ಇಲ್ಲದಕ್ಲೇನು ರಕ್ಷಣೆ ಮನ್ಪಡಗುಲು ಬೊಕ್ಕ ಅಕ್ಲೇನು ಪೋದು ರಕ್ಷಣೆ ಮನ್ಪಡಂದಕ್ಕೆ ನಾನು ಇದು ತುಯಿನ ಫೇಕ್ ವಿಡಿಯೋ ಫೇಕ್ ಅತ್ತಿಯೇ ಓ ಸೆಂಟ್ ಯಾನು ತೂವೊಂದುಲ್ಲೆ ನ್ಯೂಸ್ ಪನ್ನೊಂದುಲ್ಲೇರು ನೆಟ್ ವೀಡಿಯೋಡು ನ್ಯೂಸ್ ಪಾತೆರೊಂದುಲ್ಲೇರು ಬೊಕ್ಕ ಇಂಚ ಮಾತ ಪನ್ನೊಂದುಲ್ಲೇರು ಇಂಚ ನಮ್ಮ ತೂಪತೆ ಅಕುಲ್ ಮಾತ ಪನ್ನೊಂದುಲ್ಲೇರು ಇಂಚೆಂಚ ಆತನಂದು ವೀಡಿಯೋ ಪೊನ್ನನೆ ವೀಡಿಯೋ ಬಾರ್ದಿರು ಮಾರೆ ಓಲ್ ಫೇಕ್ ಆಪಿನ ಸೈಡ್ ಎದ ಬಾಯ್ಡು ಬೊಚ್ಚಂದಿನ ಬರ್ಪುಂಡು ಜಾಸ್ತಿ ಬಾತಿರ್ನ ಅತ್ತಿ ಅಕ್ಲೇನು ಒಯ್ತಂದು ಪೋಪುನ ವೀಡಿಯೋ ನೈಟ್ ತೋಚ್ಪೊಂದುಲ್ಲೇರಿ ಒಯ್ತಂದು ಬೂದ ಹಾಕೊಂಡು ಪೋಪೇರು ಅಕ್ಲೆಗ್ ಬಕ್ಕ ಬಿಲ್ಡಿಂಗ್ ಜರ್ತೇರತ್ತೆ ಹೋಟೆಲ್ ಲಾಡ್ಜಿನ ಬುಲ್ಡೇಜರ್ ಕಂತದ್ದು ಜರ್ತೇರತ್ತ ಅವೇತ ಫಸ್ಟ್ ನ್ಯೂಸ್ ಚಾನಲ್ಗೆ ಬಾಂಬ್ ಪಾಡೋರು ಬಕ್ಕ ಅಕ್ಲೆಗ್ ಒಂಜಿ ಚೂರು ತಿಕ್ಕನವೇನು ಉದ್ದ ಒಯ್ತು ದಾದ ಮಂತ್ ಪಾಡುವೆರು ಮಾರೆ ಅವಲ ಒಂಜಿ ಪಾತೆರೆಗ್ಲ ಪೋಡಿಗೆ ಹಾಕು ನಮ್ಮ
ನೆಟ್ಟು ಎಂಗ್ಲೆ ದಾದ ಗೊತ್ತುಂಡು ಕೇನ್ ಇರ್ಬೇಕು ನಿಕ್ಲೆ ದಾದ ಗೊತ್ತುಂಡು ಆಯ್ತು ಬಗ್ಗೆ ಬಂಡದು ಸರಿ ತೂ ಓಡು ಎಲ್ಲ ಉಲೈ ಓ ಧರ್ಮ ನ್ಯೂಸ್ ಚಾನೆಲ್ಗೆ ಅವಾರ್ಡ್ ಮಲ್ಲ ನಾಯ್ದ ಮಗನಕಲ್ ಅವಕ್ಕೆ ಯಾನು ಮೂಜಿ ವರ್ಷ ಆಂಡು ಏರೆಗ್ಲ ಓಟ್ ಪಾಡುಜಿ ನೋಟ ಎಡ್ಡಾಂಡು ಅಷ್ಟು ದೂರ ಪೋಂಡು ಅಡಿಸಿ ಉಂತಲೇ ಚೂರು ಇದು ತೆಕ್ಕವೇನು ಅರ್ಸಿ ದೂರ ಪೋಂಡು ಒಂಚೂರು ಮುಲ್ಪ ಒಂಜೊಂಜಿ ಕುರ್ಸು ರಟ್ಟುಡು ಮಾರ ಈಗ ಒಂಚೂರು ಕತ್ತಲತ ಇಲ್ಲೇ ಪೋಪಿಚ್ಚಿ ಕತ್ತಲೆ ನೆಟ್ವರ್ಕ್ ತಿಕ್ಕುಜಿ ಇರವಲ್ಲ ಮಗರಿಯರ ಅರ್ಸಿ ಅದನ ಮುಲ್ಲ ಎತ್ತಕ್ಕೆ ನೆಟ್ವರ್ಕ್ ತಿಕ್ಕುಜಿ ನೆಟ್ ಎಂಕ್